हरे कृष्ण माता जी। हरे कृष्ण। हरे कृष्ण माता जी। हरे कृष्ण। ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕಾಣ್ತಾ ಇದೆ, ಸ್ಕ್ರೀನ್ ಕಾಣ್ತಾ ಇದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ. ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಜಯ ಪತಾಕ ಸ್ವಾಮಿನ್ ಇತಿ ನಾಮಿನೇ. ನಮೋ ಆಚಾರ್ಯ ಪಾದಾಯ ನಿತಾಯ ಕೃಪಪ್ರದಾಯಿನೇ ಗೌರಕಥಾಧಾಮ್ನಾ ದಯಾನಗರ ಗ್ರಾಮತಾರಿಣೇ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौरनिताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ದೀಕ್ಷಾ ತರಗತಿಗೆ ಸ್ವಾಗತ. ಗುರು ಮಹಾರಾಜ್ ಅವರ ಬಗ್ಗೆ ನಾವು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದೇವೆ, ಅವರ ವಿಷಯವನ್ನು ತಿಳ್ಕೊಳ್ಳಿಕ್ಕೆ. ಹರೇ ಕೃಷ್ಣ. ಈಗ ನಾವು ನಿನ್ನೆ ಏನು ಮಾಡಿದ್ದೇವೆ ಅಂತ ಸ್ವಲ್ಪ ಬೆಳಕು ಹಾಕೋಣ. ಅವರು ಜಯಪತಾಕ ಮಹಾರಾಜ್ ಅವರು ಭಾರತ ದೇಶಕ್ಕೆ ಹೇಗೆ ಬಂದರು ಅಂತ ತುಂಬಾ ಚೀಪ್ ಅಗ್ಗದ ಒಂದು ಫ್ಲೈಟ್ ಅಲ್ಲಿ ಬಂದಿದ್ದಾರೆ. ಅದು ಕೂಡ ಕನೆಕ್ಟಿಂಗ್ ಫ್ಲೈಟ್ಸು. 1.5 ದಿವಸ ಅವರು ಪ್ರಯಾಣ ಮಾಡಿ ತುಂಬಾ ಇದರಿಂದ ಅಂದ್ರೆ ಅಲ್ಲಿ ಅವರು ಬಂದಿದ್ದಾರೆ. ಇದರಿಂದ ನಾವು ತಿಳ್ಕೊಳ್ಳೋದು ಏನು ಅಂದ್ರೆ, ಅವರು ಕೃಷ್ಣನ ಲಕ್ಷ್ಮಿಯನ್ನು ಹೇಗೆ ತುಂಬಾ ಅದನ್ನ ಹೇಗೆ ಬಳಸ್ತಾರೆ ಅಂತ ಇದನ್ನ ನಾವು ತುಂಬಾ ಈ ಪಾಠವನ್ನು ನಾವು ಕಲಿಯಬಹುದು. ಜೀವನದುದ್ದಕ್ಕೂ ಅವರು ಈ ರೀತಿಯಾದ ಜೀವನವನ್ನೇ ಮಾಡಿದ್ದಾರೆ.
ತುಂಬಾ ಹಣದ ವಿಚಾರದಲ್ಲಿ ಅವರು ಕೃಷ್ಣನ ಹಣವನ್ನು, ಲಕ್ಷ್ಮಿಯನ್ನು ತುಂಬಾ ಅಂದ್ರೆ ತುಂಬಾ ಅವಶ್ಯಕತೆ ಇದ್ದದಕ್ಕೆ ಮಾತ್ರ ಉಪಯೋಗಿಸುವುದು ಇದು. ಹೀಗೆ ಇಲ್ಲಿ ಅವರು ಮಾಯಾಪುರದಲ್ಲಿ ಅವರು ಯಾವ ರೀತಿ ಬಂಗಾಳಿ ಒಂದು ಇದನ್ನ ಕಲಿತರು, ಭಾಷೆಯನ್ನ ಕಲಿತರು. ಅವರು ಮಾಂಟ್ರಿಯಲ್ಲಿ ಇದ್ದಾಗಲೇ ಅವರು ದೇವನಾಗರಿ ಲಿಪಿಯನ್ನ ಕಲಿತಿದ್ದರು. ಈಗ ಬಂಗಾಳದಲ್ಲಿ ಅವರಿಗೆ ಅಂದ್ರೆ ಮಾಯಾಪುರದಲ್ಲಿ ಮತ್ತು ಕಲ್ಕತ್ತಾದಲ್ಲಿ ಕೂಡ ತರಕಾರಿ ತರ್ಲಿಕ್ಕೆ, ಹಣ್ಣು ತರ್ಲಿಕ್ಕೆ, ಸಾಮಾನು ತರ್ಲಿಕ್ಕೆ ಅಂತ ಅವರು ಮಾರ್ಕೆಟಿಗೆಲ್ಲ ಹೋಗ್ತಾ ಇದ್ರು. ಅಲ್ಲಿ ಅವರು ಏನ್ ಮಾಡ್ತಾ ಇದ್ರು, ಅಲ್ಲಿ ಲೋಕಲ್ ಜನರ ಜೊತೆಗೆ ಬಂಗಾಳಿ ಮಾತಾಡಿ ಅವರು ಅದನ್ನ ಕಲಿತ್ಕೊಂಡ್ರು. ತುಂಬಾ ಅಂದ್ರೆ ಬಂಗಾಳಿಯನ್ನ ಅವರು ಸುಲಭವಾಗಿ ಕಲಿತ್ಕೊಂಡ್ರು. ಆಮೇಲೆ ಅವರು ಎಷ್ಟು ಅವರನ್ನ ಇನ್ವಾಲ್ವ್ ಮಾಡ್ಲಿಕ್ಕೆ ಮೊದಲಿಂದ ಪ್ರಾರಂಭ ಮಾಡಿದ್ರು ಅಂದ್ರೆ, ಅವರು ಇತರ ಭಕ್ತರ ಜೊತೆ ಅವರು ಮನೆಗೂ ಕೂಡ ಹೋಗ್ತಾ ಇದ್ದಿದ್ರು. ಮತ್ತೆ ಅಲ್ಲಿ ಮನೆಯಲ್ಲಿಯೂ ಕೂಡ ಅವರು ಏನ್ ಮಾಡ್ತಿದ್ರು, ಕೀರ್ತನ ಮಾಡೋದು, ಮತ್ತೆ ಅಲ್ಲಿ ಸ್ಪೀಚ್ ಪ್ರೀಚ್ ಮಾಡೋದು ಅಲ್ಲಿ. ಮತ್ತೆ ಪ್ರತಿಯೊಬ್ಬ ಮನೆಯಲ್ಲಿಯೂ ಕೂಡ ಜನರನ್ನ ಲೈಫ್ ಮೆಂಬರ್, ಪೇಟ್ರನ್ ಮಾಡ್ಲಿಕ್ಕೆ ಇಸ್ಕಾನ್ ಸಂಸ್ಥೆಗೆ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ದಿದ್ರು. ಮತ್ತೆ ಇಸ್ಕಾನ್ ಅವರು ಇದರಲ್ಲಿ ಕಲ್ಕತ್ತಾದಲ್ಲಿ ಇಸ್ಕಾನ್ ಸೆಂಟರ್ನಲ್ಲಿ ಅವರು ಅಂದ್ರೆ 3C ಆಲ್ಬರ್ಟ್ ರೋಡ್ ನಲ್ಲಿ ಇಸ್ಕಾನ್ ಸೆಂಟರ್ ಅಲ್ಲಿ ಅವರು ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದಿದ್ರು. ಆ ಸಮಯದಲ್ಲಿ ಅದು ಶ್ರೀಲ ಪ್ರಭುಪಾದರು ಬಂದಾಗ ತುಂಬಾ ಜನ ಸೇರ್ತಿದ್ರಂತೆ, 30,000 ಜನ. ಅಂದ್ರೆ ಒಂದೊಂದು ಅವರು ರಾತ್ರಿಯಲ್ಲಿ ಅಂದ್ರೆ ಪ್ರಭುಪಾದರ ಒಂದು ಭಾಷಣಗಳನ್ನ ಕೇಳಲಿಕ್ಕೆ ಜನ ಸೇರ್ತಾ ಇದ್ರು. ಅದನ್ನೆಲ್ಲ ಇವರು ನಿಭಾಯಿಸ್ತಾ ಇದ್ರು, ಅಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನ. ಆಮೇಲೆ ಅಲ್ಲಿ ಮತ್ತೆ ತುಂಬಾ ಅಂದ್ರೆ ಮನೆಗಳಿಗೆ ಪ್ರೋಗ್ರಾಮ್ ಒಂದೇ ಅಲ್ಲ, ಪಂಡಲ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ರು. ಮತ್ತೆ ನಗರ ಸಂಕೀರ್ತನೆಗೆ ಹೋಗ್ತಾ ಇದ್ದಿದ್ರು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಿದ್ರು. ಯಾವಾಗ ಆ ಒಂದು ಸಿಟಿಯಲ್ಲಿ ತುಂಬಾ ವೈಲೆನ್ಸ್ ಇದ್ದಾಗ್ಲೂ ಕೂಡ ಆತರ ಮಾಡ್ತಾ ಇದ್ದಿದ್ರು. ಸೊ ಹಾಗಾಗಿ ಅದನ್ನ ಅಂದ್ರೆ ಅವರು ತಮ್ಮನ್ನು ಕಂಪ್ಲೀಟ್ ಆಗಿ ಅಂದ್ರೆ ಒಂದು ಶ್ರೀಲ ಪ್ರಭುಪಾದರ ಒಂದು ಸೇವೆಗಾಗಿ, ಶ್ರೀ ಚೈತನ್ಯ ಮಹಾಪ್ರಭುಗಳ ಆ ಒಂದು ಮಿಷನ್ನಿಗಾಗಿ ಅವ್ರನ್ನ ತೊಡಗಿಸಿಕೊಂಡ್ರು. ಹೇಗೆ ಅಂದ್ರೆ ಅವರು ಪ್ರತಿಯೊಂದನ್ನು ಮಾಡ್ತಾ ಇದ್ರು. ಅಂದ್ರೆ ಪೂಜೆ ಮಾಡೋದ್ರಿಂದ ಹಿಡಿದು ಅವರು ಮತ್ತೆ ಅಲ್ಲಿ ಆ ಒಂದು ದೇವಸ್ಥಾನದ ಇದಕ್ಕಾಗಿ, ಉತ್ಪನ್ನಕ್ಕಾಗಿ ಅವರು ಅಗ್ರಿಕಲ್ಚರ್ ಕೂಡ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೇಗೆ ಟನ್ ಗಟ್ಟಲೆ ಅವರು ಮೂಲಂಗಿ ಬೆಳೆದ್ರು, ತುಂಬಾ ಇದನ್ನ ಟೊಮೆಟೊ ಹಣ್ಣುಗಳನ್ನು ಬೆಳೆದ್ರು ಹೆಚ್ಚಾಗಿ. ಆಮೇಲೆ ಅಲ್ಲಿ ಇರತಕ್ಕಂತಹ ರೈತರಿಗೆ ಅವರು ತುಂಬಾ ಸಂಪರ್ಕ ಮಾಡಿಕೊಂಡ್ರು. ಅವರಿಗೆಲ್ಲ ಹೇಗೆ ಬೇಸಾಯವನ್ನ ಮಾಡೋದು, ಅಂದ್ರೆ ತರಕಾರಿ ಬೆಳ್ಕೊಂಡು ಹೇಗೆ ಬೆಳೆಯನ್ನು ಹೇಗೆ ಚೆನ್ನಾಗಿ ಉತ್ತಮ ಇಳುವರಿ ತಗೋಬಹುದು, ಇದನ್ನೆಲ್ಲ ಅವ್ರು ಹೇಳ್ತಿದ್ರು. ಯಾಕೆಂದ್ರೆ ಅವ್ರು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರು. ಸೊ ಹಾಗಾಗಿ ಅವರಿಗೆ ಎಲ್ಲ ಎಷ್ಟು ಗೊಬ್ಬರ, ಯಾವುದು ಏನು ಎಲ್ಲ ಹಾಕ್ಬೇಕು ಅಂತ. ಮತ್ತೆ ಹೇಗೆ ಅಂತ ಕೇಳಿದ್ರೆ, ಅವರು ಅಂದ್ರೆ ಹಣವನ್ನು ಉಳಿತಾಯ ಮಾಡ್ಲಿಕ್ಕಾಗಿ ಅವರು ಬಯೋಗ್ಯಾಸ್ ಕೂಡ ಪ್ರಾರಂಭ ಮಾಡಿದ್ರಂತೆ. ಅಂದ್ರೆ ಬಯೋಗ್ಯಾಸ್ ಅಂತ, ಸಗಣಿ ಗ್ಯಾಸ್ ಅಂತ ಅಲ್ಲೆಲ್ಲ ಅಂದ್ರೆ ಗೋವಿನ ಒಂದು ಇದರಲ್ಲಿ ಸಗಣಿಯಿಂದ ಅದು ಬಯೋಗ್ಯಾಸ್ ಆಗುತ್ತೆ. ಸೊ ಅದರಿಂದ ಗ್ಯಾಸ್ನಲ್ಲಿ ಕೂಡ ಅವರು ಮಾಡಿದ್ರು. ಇದನ್ನು ನೋಡಿ ಪ್ರಭುಪಾದರಿಗೆ ತುಂಬಾ ಸಂತೋಷ ಆಯ್ತಂತೆ, ಬಯೋಗ್ಯಾಸ್ ಯೂನಿಟಿನೆಲ್ಲ ಮಾಡಿದ್ರಿಂದ. ಸೊ ಈ ರೀತಿಯಾಗಿ ಅವರು ಮಾಡ್ತಾ ಇದ್ರು. ಮತ್ತೆ ತಮ್ಮನ್ನು ಒಂದು ಇದನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಕೂಡ ಅಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡ್ರು. ಅಲ್ಲಿ ಕೂಡ ಅನೇಕ ತೊಂದರೆಗಳು ಬರ್ತಾ ಇತ್ತು. ಆಮೇಲೆ ಇಲ್ಲಿ ಸನ್ಯಾಸಿಯಾಗಿದ್ದನ್ನು ಕೂಡ ನಾವು ನಿನ್ನೆ ನೋಡಿದ್ದೇವೆ. ಶ್ರೀಲ ಪ್ರಭುಪಾದರು ಅಲ್ಲಿ ಒಂದು 2 ತಿಂಗಳು ಇವರು ಬಂದಿದ್ರು. ಯಾರು ಅಂತಂದ್ರೆ ಇವರು ಜುಲೈನಲ್ಲಿ ಇವರು ಬಂದಿದ್ರು, ನಮ್ಮ ಭಾರತ ಭೂಮಿಗೆ ಮೊದಲು ಪಾದ ಇಟ್ಟಿದ್ರು. ಮತ್ತೆ ಆ ಭಾರತ ಭೂಮಿ ಬಂದ ಕೂಡಲೇ ಅವರಿಗೆ ಎಷ್ಟು ಸಂತೋಷ. ಆ ಮಾಯಾಪುರಕ್ಕೆ ಬಂದಾಗ, ಕಲ್ಕತ್ತಾಕ್ಕೆ ಬಂದಾಗ ಆ ಭೂಮಿಗೆ ಅದನ್ನು ತನ್ನ ತಲೆ ಇಟ್ಟು ಹೇಗೆ ಅಕ್ರೂರ ವೃಂದಾವನದಲ್ಲಿ ಹೋದಾಗ ಕೃಷ್ಣನ ಪಾದ ಚಿಹ್ನೆಗಳನ್ನು ಕಂಡರು. ಹಾಗೆಯೇ ಇವರು ಕೂಡ ಮಾಯಾಪುರಕ್ಕೆ ಬಂದಾಗ ಅಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಇದನ್ನ ನಡೆದ ಭೂಮಿ, ಅದನ್ನ ಕೂಡ ಅವರು ಸ್ಪರ್ಶ ಮಾಡಿ ಅದನ್ನ ತುಂಬಾ ಅಂದ್ರೆ ಅದೇ ತರವೇ ಆ ತರ ಒಂದು ಮನಸ್ಸಿನಲ್ಲಿ ಭಾವನೆ ಇಟ್ಕೊಂಡು ಅವರು
ಭಾರತ ಭೂಮಿಗೆ ಬಂದು ತಮ್ಮ ಒಂದು ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಕೃಷ್ಣ ಸೇವೆ ಅಂದರೆ ಶ್ರೀಲ ಪ್ರಭುಪಾದರ ಆ ಸೇವೆಯನ್ನ ಅವರು ಪ್ರಾರಂಭ ಮಾಡಿದರು. ಮತ್ತು ಇಲ್ಲಿ ಏನಾಗಿದೆ ಅಂತಂದ್ರೆ ಶ್ರೀಲ ಪ್ರಭುಪಾದರ ಅವರಿಗೆ ಸ್ವಲ್ಪವೇ ಸಮಯದಲ್ಲಿ ಅವರಿಗೆ ಮೊದಲನೇ ದೀಕ್ಷೆ ಕೊಟ್ಟಿರೋದು, ಹರಿನಾಮ ದೀಕ್ಷೆ ಕೊಟ್ಟಿರೋದು, ಆಮೇಲೆ ಬ್ರಾಹ್ಮಣ ದೀಕ್ಷೆ ಕೊಟ್ಟಿರೋದು ಸ್ವಲ್ಪವೇ ಸಮಯದಲ್ಲಿ. ಅದಾದ ಮೇಲೆ ಕೂಡ 68ನೇ ಇಸ್ವಿನಲ್ಲಿ ಅವರಿಗೆ ಎರಡು ಕೂಡ ಸಿಕ್ಕಿದೆ, ಹರಿನಾಮ ದೀಕ್ಷೆ ಮತ್ತು ಬ್ರಾಹ್ಮಣ ದೀಕ್ಷೆ. ಆಮೇಲೆ 70ನೇ ಇಸ್ವಿನಲ್ಲಿ ಅವರ 21 ಅಷ್ಟೇ ವಯಸ್ಸು, ತುಂಬಾ ಚಿಕ್ಕ ವಯಸ್ಸು, ಇನ್ನು ಯೌವನ ಪ್ರಾರಂಭ ಆ ತರವಾದ ಪರಿಸ್ಥಿತಿಯಲ್ಲಿ ಅವರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ತಮ್ಮ ಗುರುಗಳು ಸನ್ಯಾಸ ಕೊಡ್ಲಿಕ್ಕೆ ತಮ್ಮ ಯೋಗ್ಯತೆ ಇದೆ ಅಂತ ತಿಳಿದು ಕೊಡ್ತಾ ಇದ್ದಾರೆ, ನಿಮ್ಮಿಚ್ಛೆ ಅಂತ ಅವರು ತಕೊಂಡ್ರು. ಹಾಗಾಗಿ ಅವರು 12ನೇ ಸನ್ಯಾಸಿ ಶ್ರೀಲ ಪ್ರಭುಪಾದರದಕ್ಕೆ ತ್ರಿದಂಡಿ ಭಿಕ್ಷು ಜಯಪತಾಕ ಸ್ವಾಮಿ ಅಂತ ಆದರು. ಮೊದಲು ಭಕ್ತ ಜೆ, ಆಮೇಲೆ ಅವರು ಜಯಪತಾಕ ಬ್ರಹ್ಮಚಾರಿ ಅಂತ ಆದರು. ಈಗ ತ್ರಿದಂಡಿ ಭಿಕ್ಷು ಜಯಪತಾಕ ಸ್ವಾಮಿ. ಆಮೇಲೆ ಮಾಯಾಪುರದಲ್ಲಿ ಅಲ್ಲಿ ಅಂದ್ರೆ ಅವರು ಬಂದಾಗ ಇಲ್ಲಿ ಹೇಳಿದ್ದಾರೆ ಅಕ್ರೂರದ್ದು. ಆಮೇಲೆ ಇಲ್ಲಿ ಮಾಯಾಪುರಕ್ಕೆ ಬಂದಾಗ ಅವರಲ್ಲಿ ಯಾವ ತರ ಅಂದ್ರೆ ಇತ್ತು ಅಂತಂದ್ರೆ ಅವರಿಗೆ ಇನ್ನು ಯಾವ ತರ ಅವರು ಶ್ರೀಲ ಪ್ರಭುಪಾದರು 70ನೇ ಇಸ್ವಿಯಲ್ಲಿ ಬಂದಾಗ ಅವರಿಗೆ ಇಮಿಡಿಯೇಟ್ಲಿ ಹೇಳಿದ್ರು, ನಾವು ಇನ್ನು ಇದಕ್ಕೆ ನಿನಗೆ ಇನ್ನು ಅಂದ್ರೆ ಇದಕ್ಕೆ ಅಂದ್ರೆ ಇಂಡಿಯನ್ ಸಿಟಿಸನ್ಶಿಪ್ ನಾಗರಿಕತೆಗೆ ಅದರ ತಗೋಬೇಕು. ಯಾಕೆಂತಂದ್ರೆ ಇಲ್ಲೇ ಅಂದ್ರೆ ಶ್ರೀಲ ಪ್ರಭುಪಾದರು ಆಲ್ರೆಡಿ ಅವರಿಗೆ ಅವರು ಹೇಳಿದ್ರು, ಅಂದ್ರೆ ಶ್ರೀ ಜಯಪತಾಕ ಅವರು ಹೇಗೆ ಅಂದ್ರೆ ಗುರು ಮಹಾರಾಜ್ ಅವರು ಇವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಅವರು ಕ್ಲೋಸ್ ಅಸೋಸಿಯೇಟ್. ಮತ್ತು ಅವರು ಈಗ ಅಮೆರಿಕ ದೇಶದಲ್ಲಿ ಹೇಗೆ ಹುಟ್ಟಿದ್ದು ಅಂತಂದ್ರೆ ಅಲ್ಲಿ ಅವರು ಅಂದರೆ ಕೃಷ್ಣ ಪ್ರಜ್ಞೆಯನ್ನ ಆಂದೋಲನ ಪ್ರಚಾರ ಮಾಡ್ಲಿಕ್ಕಾಗಿ ಪಾಶ್ಚಿಮಾತ್ಯ ದೇಶದಲ್ಲಿ ಜನ್ಮ ತೊಳೆದಿದ್ರು ಕೂಡ ಅವರು ಇಲ್ಲಿ ಭಾರತ ಭೂಮಿಗೆ ಸೇರಿದವರು. ಅವರು ಯಾವಾಗಲೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಕ್ಲೋಸ್ ಅಸೋಸಿಯೇಟ್ ಅಂತ ಹೇಳಿ ಅವರಿಗೆ ಈಗ ಅವರು ಆಲ್ರೆಡಿ ಅವರ ಬಗ್ಗೆ ಇದನ್ನ ಹೇಗೆ ಡೀಟೇಲ್ ಆಗಿ ಅವರು ಯಾವ ರೀತಿ ನಾನು ಇವರನ್ನ ಒಂದು ಮಾಯಾಪುರ ಧಾಮ ಅದು ಭಗವಂತನ ಭೂಮಿ, ಅದನ್ನು ನೀನು ಬೆಳೆಸು, ಕಿಂಗ್ಡಮ್ ಆಫ್ ಕೃಷ್ಣ, ಕಿಂಗ್ಡಮ್ ಆಫ್ ಚೈತನ್ಯ ಮಹಾಪ್ರಭು, ಅದನ್ನು ನೀನು ಬೆಳೆಸು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆದ್ರಿಂದ ಅವರಿಗೆ ಶ್ರೀ ಜಯಪತಾಕ್ ಗುರು ಮಹಾರಾಜ್ ಅವರದ್ದು ಬಗ್ಗೆ ಎಲ್ಲ ತುಂಬಾ ಲಾಂಗ್ ಪ್ಲಾನ್ ಮಾಡ್ಕೊಂಡಿದ್ರು ಶ್ರೀಲ ಪ್ರಭುಪಾದರು. ಸೊ ಹಾಗಾಗಿ ಈಗ ಅವರು ಶ್ರೀಲ ಪ್ರಭುಪಾದರು ಈಗ ಇವತ್ತಿಂದ ನಾವು ನೋಡ್ತಾ ಇದ್ದೇವೆ ಹೇಗೆ ಅವರು ಇವರಿಗೆ ನಾಗರಿಕತೆ ಇಂಡಿಯನ್ ಸಿಟಿಸನ್ಶಿಪ್ ಕೊಡಿಸ್ಬೇಕು ಅಂತ. ಸೊ ಹಾಗಾಗಿ ಅವರು ತುಂಬಾ ಶ್ರೀಲ ಪ್ರಭುಪಾದರು ಹೇಳಿದ್ರು, ನಾವೀಗ ಎಲ್ಲಿ ಹೋಗೋಣ, ನಾವು ಈಗ ಮುಂಬೈ ಹೋಗ್ಬೇಕು. ಆಯ್ತು, ಮುಂಬೈಗೆ ಹೋಗೋಣ ಅಂತ ಹೋದ್ರು. ಅಲ್ಲಿ ಕೂಡ ತುಂಬಾ ಯಾರು ಅಂದ್ರೆ ಪೊಲಿಟಿಕಲಿ ಸ್ವಲ್ಪ ಅಂದ್ರೆ ತುಂಬಾ ಇದಕ್ಕೆ ಆಕ್ಟಿವ್ ಆಗಿ ಇರ್ತಕ್ಕಂತಹ ಒಬ್ಬ ಎನ್ ಡಿ ದೇಸಾಯಿ ಅಂತ ಅವರ ತಂದೆಗೆ ಮೀಟ್ ಆದ್ರು. ಇವರು ತಂದೆಗೆ ಮೀಟ್ ಆಗಿ ಅಲ್ಲಿ ಅವರು ಅಂದ್ರೆ ಎಲ್ಲ ರೀತಿಯಿಂದನೂ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಮೀಟ್ ಆಗಿ ಇವರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಆಲ್ರೆಡಿ ಗುರು ಮಹಾರಾಜರು ಹಿಂದಿಯನ್ನು ಕೂಡ ತುಂಬಾ ಚೆನ್ನಾಗಿ ಕಲಿತಿದ್ರು, ಮಾತಾಡ್ಲಿಕ್ಕೆ ಬಂಗಾಳಿ ಭಾಷೆಯನ್ನ ಓದುವುದಕ್ಕೆ ಬರೆಯುವುದಕ್ಕೆ ಕಲಿತಿದ್ರು. ಆಗ ಅನೇಕ ಜನ, ಅವರೊಂದೇ ಅಲ್ಲ, ಎನ್ ಡಿ ದೇಸಾಯಿ ಅವರ ತಂದೆ ಒಂದೇ ಅಲ್ಲ, ಅನೇಕ ಜನ ಅನ್ನು ಕೂಡ ಮಿನಿಸ್ಟರ್ಗಳನ್ನ ಎಲ್ಲರನ್ನೂ ಮೀಟ್ ಮಾಡ್ತಾ ಇದ್ರು, ತುಂಬಾ VIP ಗಳನ್ನು ಮೀಟ್ ಮಾಡಿದ್ರು, ಅಂದ್ರೆ ಅವರಿಗೆ ಸಿಟಿಸನ್ಶಿಪ್ ಕೊಡಿಸೋ ಬಗ್ಗಾಗಿ. ಆಮೇಲೆ ಏನಾಯ್ತು ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕೂಡ ಮೀಟ್ ಮಾಡಿದ್ರು. ಅವರು ಅಟಲ್ ಬಿಹಾರಿ ವಾಜಪೇಯಿ ಅವಾಗ ಫಾರಿನ್ ಮಿನಿಸ್ಟರ್ ಆಗಿದ್ರಂತೆ. ಸೊ ಆಗ ಅವರು ಇವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಹತ್ರ ಇವರು ಹಿಂದಿಯಲ್ಲಿ ಮಾತಾಡಿದ್ದಾರೆ ಅಂದ್ರೆ ಅಪ್ಪ ಸಬ್ ಠೀಕ್ ಹೈ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿಗೆ ತುಂಬಾ ಖುಷಿ ಆಯ್ತಂತೆ, ಅಟಲ್ ಬಿಹಾರಿ ವಾಜಪೇಯಿಗೆ. ಸೊ ಹಾಗಾಗಿ ಅವರು ಹೇಳ್ತಾರೆ, ತುಂಬಾ ಖುಷಿ ಆಯ್ತು ನಿನಗೆ. ಅದೇ ಇಂಡಿಯಾದಲ್ಲಿ ಏನು ರೂಲ್ಸ್ ಇದೆ ಅಂತಂದ್ರೆ, ಒಂದು ಇಂಡಿಯಾದ ನಾಗರಿಕತೆ ಪಡ್ಕೊಳ್ಬೇಕು ಬೇರೆ ದೇಶದ ಅಂದ್ರೆ ಒಂದಾದ್ರೂ ಭಾರತ ದೇಶದ ಒಂದು ಇದು ಲ್ಯಾಂಗ್ವೇಜು ಅವ್ರಿಗೆ ಬರಬೇಕು ಚೆನ್ನಾಗಿ. ಸೊ ಹಾಗಾಗಿ ಇವರಿಗೆ ಆಲ್ರೆಡಿ ಬಂಗಾಳಿ ಬರ್ತಿತ್ತು ಮತ್ತೆ ಹಿಂದಿ ಕೂಡ ಕಲಿತಿದ್ರು. ಇದರಿಂದ ಅವರಿಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಅವರು ಇಷ್ಟಕ್ಕೆ ಅವರಿಗೆ ಇದು ಸಿಕ್ಲಿಲ್ಲ, ಏನು ಅಂತಂದ್ರೆ ಇದು ಸಿಟಿಸನ್ಶಿಪ್ ಸಿಕ್ಲಿಲ್ಲ. ಆಮೇಲೆ ಕೂಡ ತುಂಬಾ ಪ್ರಯತ್ನ ಮಾಡ್ಬೇಕಾಯ್ತು. ಅಲ್ಲಿ ಅಂದ್ರೆ 1978ನೇ ಇಸ್ವಿನಲ್ಲಿ ಅವರಿಗೆ ಆಗ ತುಂಬಾ ಜನರಿಗೆ ಅಲ್ಲಿ ಎಲ್ಲ ಇದರಲ್ಲಿ ಬಂಗಾಲದಲ್ಲಿ ಎಲ್ಲ ಪ್ರವಾಹ ಬರ್ತಾ ಇತ್ತು.
ಆ ಪ್ರವಾಹ ಬಂದಾಗಲ್ಲ, ಆ ಫ್ಲಡ್ ಬಂದಾಗ ಅವರಿಗೆ ತುಂಬಾ ಎಲ್ಲ ಹಳ್ಳಿಗೆ ಇವರು ಎಲ್ಲ ಆಹಾರ, ಫುಡ್ ಪ್ಯಾಕೆಟ್ಸ್, ಪ್ರಸಾದ ಪ್ಯಾಕೆಟ್ಸ್ ಎಲ್ಲ ಕಳಿಸ್ತಾ ಇದ್ರು, ತುಂಬಾ ಮಾಡ್ತಾ ಇದ್ರು. ಸೊ ಆಗ ಹಳ್ಳಿ ಜನ, ಅವರು ಸಾವಿರಾರು ಹಳ್ಳಿ ಜನಗಳು ಭಾರತ ಗೌರ್ಮೆಂಟ್ ಆಫ್ ಇಂಡಿಯಾ ಅದಕ್ಕೆ ಪಿಟಿಷನ್ ಕೊಟ್ರಂತೆ, ಅರ್ಜಿ ಕೊಟ್ರು. ಇವರು ನಮಗೆ ಗುರು, ಇವರಿಗೆ ನೀವು ಇಲ್ಲಿ ನಾಗರಿಕತೆ ಕೊಡಿ ಅಂತ ಹೇಳಿ. ಸೊ ಹೀಗಾಗಿ ಕೊನೆಗೆ ಅವರಿಗೆ 1978ನೇ ಇಸ್ವಿನಲ್ಲಿ ಅವರಿಗೆ ಇದು ಸಿಕ್ಕಿದೆ, ಅಂದರೆ ಇಂಡಿಯನ್ ಸಿಟಿಸನ್ಶಿಪ್ ಸಿಕ್ಕಿದೆ. ಈಗ ಹೀಗೆ ಮಾಯಾಪುರದಲ್ಲಿ ಇಲ್ಲಿ ತುಂಬಾ ಮೊದಲ ಆರಂಭದಲ್ಲಿ ಅವರು ತುಂಬಾ ಕಷ್ಟ ಕೂಡ ಪಟ್ಟಿದ್ದಾರೆ. ಡೇಂಜರ್ ಸಿಚುವೇಶನ್ ಅಂದ್ರೆ ಪಡಿದ್ದಾರೆ. ಅಂದ್ರೆ ಅಲ್ಲಿ ಕೆಲವೊಮ್ಮೆ ಒಂದು ಇದು ಮಾಯಾಪುರದ ಅಲ್ಲಿ ಗುಡಿಸಲಿತ್ತಂತೆ ನೋಡಿ, ಗುಡಿಸಲಿನಲ್ಲಿ ಕೂಡ ಅವರು ಮಲಗ್ತಿದ್ರಂತೆ. ಸೊ ಹಾಗಾಗಿದೆ, ಡಿವೋಟಿಸ್ ವುಡ್ ಸ್ಲೀಪ್ ಆನ್ ದ ಫ್ಲೋರ್ ಆಫ್ ಎ ಗ್ರಾಸ್ ಹಟ್. ಸೊ ಹಾಗಾಗಿ ಆಮೇಲೆ ನಿಧಾನವಾಗಿ ಅವರಿಗೆ ಒಂದು ಸಣ್ಣದೊಂದು 3 ಕೊಠಡಿಯ ಒಂದು ಸಣ್ಣ ಒಂದೊಂದು ಮನೆಯನ್ನು ಮಾಡಿದ್ರು ಭಕ್ತರಿಗಾಗಿ. ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ತುಂಬಾ ಮೆನ್ಷನ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜೀವನವನ್ನ, ತುಂಬಾ ಸರಳ ಜೀವನ, ಯಾವ ರೀತಿ ಶ್ರೀಲ ಪ್ರಭುಪಾದರು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದೇ ರೀತಿಯಿಂದ ಅವರು ಚಾಚು ತಪ್ಪದೇ ಕೂಡ ನಡ್ಕೊಂಡು ಬರ್ತಾ ಇದ್ದಿದ್ರು. ಆಮೇಲೆ ಲೋಟಸ್ ಬಿಲ್ಡಿಂಗ್ ಪ್ರಾರಂಭವಾಯಿತು. ಆ ಲೋಟಸ್ ಬಿಲ್ಡಿಂಗ್ ಪ್ರಾರಂಭ ಬೇಕಾದ್ರೆ ಅನೇಕ ರೀತಿಯ ತೊಂದರೆಗಳು ಕೂಡ ಬಂತು. ಎಷ್ಟೋ ಜನ ಹೊಟ್ಟೆ ಕಿಚ್ಚಿಂದ ತೊಂದರೆ ಕೊಡ್ತಾ ಇದ್ರಂತೆ. ಅದಕ್ಕೆ ಶ್ರೀಲ ಪ್ರಭುಪಾದರು ಅದ್ರ ಹತ್ರ ಪರ್ಮಿಷನ್ ತಗೊಂಡ್ರು, ಮತ್ತೆ ಪೊಲೀಸ್ ಹತ್ರ ಕೂಡ ಪರ್ಮಿಷನ್ ತಗೊಂಡು ಅವರು ಜಯಪತಾಕ ಗುರು ಮಹಾರಾಜರು ಅವರು ಗನ್ ಇಟ್ಕೊಂಡಿದ್ರು. ಯಾಕೆ ಗನ್ ಇಟ್ಕೊಂಡಿದ್ರು ಅಂದ್ರೆ ಇಸ್ಕಾನ್ ಭಕ್ತರನ್ನ ಕಾಪಾಡ್ಲಿಕ್ಕಾಗಿ, ಮತ್ತು ಆ ಇಸ್ಕಾನಿನ ಒಂದು ಆಸ್ತಿ, ಆ ಜಾಗವನ್ನ ಕಾಪಾಡ್ಲಿಕ್ಕಾಗಿ ಗನ್ ಇಟ್ಕೊಂಡಿದ್ರು. ಮತ್ತೆ ಅಲ್ಲಿ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಅನೇಕ ಬಾರಿ ತುಂಬಾ ನಾನು ಕೆಲಸ ಮಾಡಲ್ಲ, ಹೀಗೆ ಮಾಡಲ್ಲ ಅಂತೆಲ್ಲ ಹೇಳ್ತಿದ್ರು. ಅವಾಗ ಇವರೆಲ್ಲರೂ ಕೂಡಿ ಜಯಪತಾಕ ಸ್ವಾಮಿ ಅವ್ರ ಜೊತೆ ಎಲ್ಲರಿಗೂ ಕೂಡ ಅವರು ಏನ್ ಮಾಡ್ತಾ ಇದ್ರು, ತಾವೇ ಮಾಡ್ತೇವೆ ಅಂತ ಮುಂದೆ ಬರ್ತಿದ್ರು. ಅದನ್ನು ಕೂಡ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಆಗ ಅವರು ಹಿಂದೆ ಬಂದು, ಆಯ್ತು ಸ್ವಾಮಿ ನೀವು ಕೆಲಸ ಮಾಡೋದ್ಬೇಡ, ನಾವು ಮಾಡ್ತೇವೆ ಅಂತ. ಅಂದ್ರೆ ಅವರಿಗೆ ತುಂಬಾ ಈ ರೀತಿಯಾದ ತೊಂದರೆಗಳು ಬರ್ತಾ ಇತ್ತು. ಆದ್ರೂ ಕೂಡ ಅವರು ಏನ್ ಮಾಡಿದ್ರು ಅಂದ್ರೆ ಆ ತೊಂದರೆಗಳನ್ನೆಲ್ಲ ಎದುರಿಸಿದ್ದಾರೆ. ಮತ್ತೆ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಕೆಲವೊಮ್ಮೆ ಇವರು ಕೆಲಸಗಾರರು ತುಂಬಾ ದೊಡ್ಡ ಅಂದ್ರೆ ಈ ಒಂದು ಭೌತಿಕ ಹಾಡುಗಳನ್ನು ಹಾಕಿದಾಗ ಅವರು ಅದನ್ನ ತಪ್ಪಿಸ್ಲಿಕ್ಕಾಗಿ ಅವರಿಗೆ ದೊಡ್ಡದೊಂದು ಅಂದ್ರೆ ಹರಿಕೃಷ್ಣ ಮಹಾಮಂತ್ರ ದೊಡ್ಡದಾಗಿ ಹೇಳುವಂತ ಒಂದು ಆಂಪ್ಲಿಫೈಯರ್ ಬಿಲ್ಡಿಂಗ್ ಮೇಲೆ ಹಾಕಿ ಆ ಥರನೂ ಕೂಡ ಅವ್ರು ಮಾಡಿದ್ರು. ತುಂಬಾ ಯಾವ ರೀತಿ ಮಾಡಿದ್ರು ಕೂಡ ಅವರು ಬಿಡ್ತಿರ್ಲಿಲ್ಲ, ಅದಕ್ಕೆ ಸರಿಯಾಗಿ ಮಾಡ್ತಾ ಇದ್ರು. ಮತ್ತೆ ಎಲ್ಲರಿಗೂ ಕೂಡ ದೊಡ್ಡ ಅಣ್ಣ ತರ, ಅಂದ್ರೆ ಯಾರಿಗೂ ಏನು ಭಕ್ತರಿಗೆ ಕಷ್ಟ ಬಂದರೆ ಪ್ರತಿ ಸುತ್ತು ಅವರಿಗೆ ಜಯಪತಾಕ ಗುರು ಮಹಾರಾಜರ ಹತ್ರನೇ ಹೋಗ್ತಾ ಇರೋದು. ಅದಕ್ಕೆ ಇಲ್ಲಿ ನೋಡಿ ಎಷ್ಟು 2 ಟೀಮ್ ಕೂಡ ಮಾಡಿದ್ರು ಅವರು, ಕೃಷ್ಣ ಟೀಮು, ಅರ್ಜುನ ಟೀಮು. ಅಂದ್ರೆ ಆ ಒಂದು ತಮ್ಮ ಈ ಇದನ್ನ ಕಾಪಾಡ್ಲಿಕ್ಕಾಗಿ ಈ ಒಂದು ಇಸ್ಕಾನ್ ಪ್ರಾಪರ್ಟಿ ಕಾಪಾಡ್ಲಿಕ್ಕಾಗಿ ಭಕ್ತರ ಟೀಮ್ಗಳನ್ನು ಮಾಡಿದ್ರು, ಕೃಷ್ಣ ಟೀಮ್, ಅರ್ಜುನ ಟೀಮ್. ಸೊ ಹಾಗಾಗಿ ಜಯಪತಾಕ ಮಹಾರಾಜ್ ಅಂತಂದ್ರೆ ಗುರು ಮಹಾರಾಜ್ ಅವರು ತುಂಬಾ ಕೆಲಸವನ್ನ ಶಿಸ್ತುಬದ್ದು, ಅವರಲ್ಲಿ ಆ ಒಂದು ಯಾವುದೇ ಸೇವೆ ಇರಲಿ ಅದರಲ್ಲಿ ಒಂದು ಪೈಸೆ ಕೂಡ ಅದನ್ನ ಅನಾವಶ್ಯಕ ಖರ್ಚು ಮಾಡುವಾಗಿಲ್ಲ. ಅದಕ್ಕೆ ಕೂಡ ನಾವು ನಿನ್ನೆ ಕಲ್ಕತ್ತಾದಲ್ಲಿ ಹೇಗೆ ಅವರ ಒಂದು ಆ ದೇವಸ್ಥಾನದಲ್ಲಿ ಹೇಗೆ ಒಬ್ಬ ಇವರು ಬ್ರಹ್ಮಚಾರಿ ಇವರ ಜೊತೆ ಹೇಗೆ ಅಂದ್ರೆ ₹1 ತಗೊಂಡ್ರು. ನಾನು ಮೊಸರು ತಿನ್ಬೇಕು, ನನಗೆ ಅವ್ರು ಕೊಡದಿದ್ದಾಗ ನಾನು ಕಾರಲ್ಲಿ ಹೋಗ್ತೇನೆ ಅಂದ್ರೆ ಅವ್ರು ಕೊಡ್ಲಿಲ್ಲ, ನೀನ್ ಟ್ರಾಮಲ್ಲಿ ಹೋಗುವಂತ. ಅವಾಗ ನಾನು ಮೊಸರು ತಗೊಳ್ತೇನೆ, ಹುಷಾರಿಲ್ಲ ಅಂತ ಹೇಳಿ ಆಮೇಲೆ ಅವ್ರು ಕೊಟ್ಟಿದ್ದನ್ನು ಇವರು ತಕೊಂಡು ಕೈಯಲ್ಲಿ ಹಿಡಿದ್ಮೇಲೆ ಅವರು ಹೇಳಿದ್ರು ನಾನು ಕಾರಲ್ಲಿ ಹೋಗ್ತೇನೆ ಅಂತ. ಆಗ ಜಯಪತಾಕ್ ಮಹಾರಾಜ್ ಗುರು ಮಹಾರಾಜ್ ಅದನ್ನು ಕಸ್ಕೊಂಡ್ರು, ಅವರು ಅದನ್ನು ಕೊಡ್ಲಿಲ್ಲ. ಈಗ ಆಯ್ತು. ಆಮೇಲೆ ತುಂಬಾ ದೊಡ್ಡ ಗಲಾಟೆ, ತುಂಬಾ ದೊಡ್ಡ ಅವರು ಗಟ್ಟಿಯಾಗಿ ಕಚ್ಚಿದ್ದಾರೆ, ಇದನ್ನು ಅವ್ರು ಬಿಡಿಸ್ಲಿಕ್ಕೆ ಹೊಡಿಬೇಕಾಯ್ತು ಅವರಿಗೆ. ಸೊ ಇದೆಲ್ಲ ಪ್ರಭುಪಾದರಿಗೆ ಗೊತ್ತಾಗಿ ಅವರನ್ನ ಟೆಂಪಲ್ ಪ್ರೆಸಿಡೆಂಟ್ ಇಂದ ತೆಗೆದಿದ್ರು. ಸೊ ಇದೆಲ್ಲ ಆಮೇಲೆ ಶ್ರೀಲ ಪ್ರಭುಪಾದರಿಗೆ ಗೊತ್ತಾಯ್ತು, ಇವರು ಅಂದ್ರೆ ನಿನಗೆ ಬೇಡ, ಇವ್ರದ್ದು ಹೇಳಿದ್ರು ಎಲ್ಲ ಪರಿಸ್ಥಿತಿನೂ ಕೂಡ ಅವ್ರಿಗೆ ವಿವರವಾಗಿ ಹೇಳಿದ್ರು, ಹೀಗೀಗಾಯ್ತು ಆಯ್ತು ನಿನಗೆ
ನೀನು ಕಲ್ಕತ್ತಾ ಬೇಡ ನಿನಗೆ, ನೀನು ಮಾಯಾಪುರಕ್ಕೆ ನೀನು ಕಾನ್ಸಂಟ್ರೇಟ್ ಮಾಡು. ಅಲ್ಲಿವರೆಗೂ ಅವರು ಮಾಯಾಪುರಕ್ಕೆ 15 ದಿವಸ, ಇಲ್ಲಿ 15 ದಿವಸ ಹೀಗೆಲ್ಲ ಮಾಡ್ಕೊಂಡಿದ್ದಿದ್ರು. ಈಗ ಅವರು ಮಾಯಾಪುರಕ್ಕೆ ನೀನು ಕಾನ್ಸಂಟ್ರೇಟ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಒಬ್ರು ಹೇಳ್ತಾರೆ, ಅಂದ್ರೆ ತುಂಬಾ ತಮ್ಮ ಹೃದಯಾಂತರಾಳದಿಂದ ಅವರು ಇಸ್ಕಾನ್ ಮಾಯಾಪುರಕ್ಕೆ ತುಂಬಾ ಅಂದ್ರೆ ಕೇರ್ ತಗೊಂಡಿದ್ದಾರೆ. ತುಂಬಾ ಅದರಲ್ಲಿ ಅದರ ಮಾಯಾಪುರದ ಬೆಳವಣಿಗೆಗಾಗಿ ಪ್ರಯತ್ನ ಮಾಡಿದ್ದಾರೆ. ತಮ್ಮ ಒಂದು ಇದನ್ನ ಸೇವೆಯನ್ನ ತುಂಬಾ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಗುರು ಮಹಾರಾಜರ ಅವರ ಅಂದ್ರೆ ಕೆಪಾಸಿಟಿ, ಸಾಮರ್ಥ್ಯ, ಅವರ ಅಲ್ಲಿ ಆ ಇಸ್ಕಾನ್ ಸಂಸ್ಥೆಗಾಗಿ ಅವರು ಹೇಗೆ ತಮ್ಮನ್ನೇ ತಾವು ಕೊಟ್ಟುಕೊಂಡಿದ್ದಾರೆ, ಇದೆಲ್ಲ ಯಾರಿಗೂ ಕೂಡ ಅದನ್ನ ನಾವು ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಆಮೇಲೆ ಒಂದು ಮಾಯಾಪುರದಲ್ಲಿ ಅವರ ಮುಂದುವರೆದ ಕೆಲಸ ಹೇಗಿತ್ತು ಅಂತ ನೋಡೋಣ. ಆಮೇಲೆ ಹೇಗೆ ಭಾರತ ದೇಶದಲ್ಲಿ ಅವರು ಪ್ರೀಚಿಂಗ್ ಮಾಡ್ತಾ ಇದ್ರು ಅಂತ. ಆಮೇಲೆ ಅವರು ಅಂದ್ರೆ ಅವರು ಹಳ್ಳಿಗೆ ಹೋಗ್ತಿದ್ರಂತೆ. ಅಂದ್ರೆ ಹಳ್ಳಿಗೆ, ಬಂಗಾಳದ ಹಳ್ಳಿಗೆ ಹೋಗಿ ಅಲ್ಲಿ ಪ್ರೀಚ್ ಮಾಡೋದು, ಮತ್ತೆ ಬುಕ್ ಡಿಸ್ಟ್ರಿಬ್ಯೂಷನ್. ಅವರಿಗೆ ಅತ್ಯಂತ ಸಮಾಧಾನ, ಸಂತೋಷ ಕೊಡ್ತಕ್ಕಂಥ ಸೇವೆ ಅಂದರೆ ಬುಕ್ ಡಿಸ್ಟ್ರಿಬ್ಯೂಷನ್ ಸೇವೆ. ಹಾಗಾಗಿ ಅವರಿಗೆ ಶ್ರೀಲ ಪ್ರಭುಪಾದರು ಅಂದ್ರೆ ಹೇಳಿದ್ರು, ನೀನು 10,000 ದೊಡ್ಡ ಪುಸ್ತಕ ಮಾರಾಟ ಅದು ಹಂಚಬೇಕು, ಮತ್ತೆ 1 ಲಕ್ಷ ಸಣ್ಣ ಪುಸ್ತಕ ಪ್ರತಿ ತಿಂಗಳು, ಒಟ್ಟಲ್ಲ ಪ್ರತಿ ತಿಂಗಳು 10,000 ದೊಡ್ಡ ಪುಸ್ತಕ ಹೋಗ್ಬೇಕು. ಭಾಗವತಂ ಅಂತ ಪುಸ್ತಕ, ದೊಡ್ಡ ಪುಸ್ತಕ, ಚಿಕ್ಕ ಪುಸ್ತಕಗಳು 1 ಲಕ್ಷ ಪ್ರತಿ ತಿಂಗಳು. ಆಮೇಲೆ ಅವರಿಗೆ 50,000 ಶಿಷ್ಯರನ್ನು ಮಾಡ್ಲಿಕ್ಕೆ ಹೇಳಿದ್ರು. ಮತ್ತೆ ಮಾಯಾಪುರವನ್ನ ಅವರು ಉದ್ಧಾರ ಮಾಡ್ಬೇಕು, ಅಂದ್ರೆ ಅದಕ್ಕೆ ಮಾಡ್ಬೇಕು. ಇದೆಲ್ಲ ಟಾರ್ಗೆಟ್ ಇತ್ತು ಅವರಿಗೆ, ಕೊಟ್ಟಿದ್ರು. ಅಂದ್ರೆ ಯಾವಾಗ್ಲೂ ಗುರು ಯಾವಾಗ್ಲೂ ಸ್ಪೆಸಿಫಿಕ್ ಡಿವೋಟಿಗೆ ಸ್ಪೆಸಿಫಿಕ್ ಇದನ್ನ ಕೊಡ್ತಾರೆ, ಸೇವೆ ಕೊಡ್ತಾರೆ. ಹಾಗೆ ಅಂತ ಅವರಿಗೆ ಆ ಸ್ಪೆಸಿಫಿಕ್ ಸೇವೆ ಕೊಟ್ಟಿದ್ರು. ಆಮೇಲೆ ಇವರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದಂದ್ರೆ ಅದರಲ್ಲಿ ಒಂದು ರೀತಿ ಅವರದೇ ಆದ ಒಂದು ರೀತಿ ಇದೆ. ಅಂದ್ರೆ ಮಾರ್ಕೆಟ್ ಪ್ಲೇಸಿಗೆ ಹೋಗಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಪೆಂಡಾಲ್ ಪ್ರೋಗ್ರಾಮ್ ಮಾಡೋದು, ಮತ್ತೆ ಎಲ್ಲ ಒಂದು ಫೆಸ್ಟಿವಲ್ ಟೈಮಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ನಾಮಾಟ ಅಂತ ಪ್ರೋಗ್ರಾಮ್ ಮಾಡ್ತಾ ಇದ್ರು. ಆ ನಾಮಾಟ ಅಂದ್ರೆ ಹಳ್ಳಿಗಳಲ್ಲಿ ಕೂಡ ಅವರು ಜನರನ್ನ ಸ್ವಲ್ಪ ದಿವಸ ಮಾಯಾಪುರಕ್ಕೆ ಕರೆಸಿ ಅವರಿಗೆ ಎಲ್ಲ ದೇವಸ್ಥಾನದಲ್ಲಿ ಯಾವ ತರ ಟ್ರೈನಿಂಗ್ ಕೊಡೋದು, ಆಮೇಲೆ ನಿಮ್ಮ ಹಳ್ಳಿನಲ್ಲಿ ಹೋಗಿ ಅದೇ ತರ ಮಾಡೋದು, ಆ ತರ ಒಂದ್ರು ಕೂಡ ಅವ್ರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರು. ಹಳ್ಳಿಯಲ್ಲಿ ಕೂಡ ನಾಮಹಟ್ಟ ಮಾಡಿದ್ರು. ಅದಕ್ಕೆ ಗುರು ಮಹಾರಾಜ ಅವರು ಅಂದ್ರೆ ಪ್ರೀಚಿಂಗ್ ಅನ್ನ ಪಟ್ಟಣಕ್ಕೊಂದೇ ಇಡ್ಲಿಲ್ಲ, ಇಡೀ ಅಂದ್ರೆ ಹಳ್ಳಿಗಳಿಗೂ ಕೂಡ ಅವರು ಮೀಸಲಾಗಿಟ್ಟಿದ್ರು. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಎಲ್ಲರಿಗೆ, ಸೊ ಅದನ್ನ ಕಾರ್ಯಗತವನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಅವರಿಗೆ ಅವರ ಪ್ರೀಚಿಂಗ್ ಅಂತಂದ್ರೆ ಅವರು ಹೇಳ್ತಾರೆ ಅಂದ್ರೆ ನನಗೆ ರೆಸ್ಟ್ ಅಂತ ಇಲ್ಲ, ಪ್ರೀಚಿಂಗೇ ನನ್ನ ರೆಸ್ಟ್ ಅಂತ ಹೇಳ್ತಾರೆ. ರೆಸ್ಟಿಂಗ್ ಟೈಮ್ ಯಾವುದು ನಿಮಗೆ ಕೇಳಿದ್ರೆ ಪ್ರೀಚಿಂಗೇ ನನ್ನ ರೆಸ್ಟಿಂಗ್ ಟೈಮ್ ಅಂತ ಹೇಳ್ತಾರೆ ಅವರು. ಮತ್ತೆ ಪ್ರೀಚಿಂಗ್ ಮಾಡುವಾಗ ಅವರದ್ದು ಯಾವ ತರ ಅಪ್ರೋಚ್ ಅಂದ್ರೆ ಯಾರು ತುಂಬಾ ಪತಿತರಾಗಿರ್ತಾರೆ, ಯಾರಿಗೆ ಏನು ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಅಂತಹ ಭಕ್ತರ ಮೇಲೆ ಅವರ ಕಾನ್ಸಂಟ್ರೇಷನ್. ಹೇಗೆ ಅಂತಂದ್ರೆ ನಿತ್ಯಾನಂದ ಪ್ರಭುಗಳು ಎಷ್ಟು ಇದ್ದಿದ್ದರು ಅಂದ್ರೆ ತುಂಬಾ ಅಂದ್ರೆ ಒಂದು ಪ್ರಚಾರದಲ್ಲಿ ಅವರು ಎಷ್ಟು ಜನರ ಮೇಲೆ ಅನುಕಂಪ ತೋರಿಸ್ತಿದ್ರು, ಅದೇ ತರ ಇವರು ಮಾಡ್ತಾ ಇದ್ದಾರೆ. ಹಾಗಾಗಿ ಕಿಂಗ್ಡಮ್ ಆಫ್ ಗಾಡ್ ಅಂದ್ರೆ ಶ್ರೀಲ ಪ್ರಭುಪಾದರಿಗೆ ಟೆಂಪಲ್ ಆಫ್ ವೇದಿಕ್ ಪ್ಲಾನೆಟೋರಿಯಂ, TOVP, ಮಾಯಾಪುರದಲ್ಲಿ ಒಂದು ಟೆಂಪಲ್ ಮಾಡಬೇಕು. ಆ ಟೆಂಪಲ್ ಯಾವ ತರ ಇರಬೇಕು ಅಂದ್ರೆ ವೇದಿಕ್ ಪ್ಲಾನೆಟೋರಿಯಂ, ಅಂದ್ರೆ 5ನೇ ಸ್ಕಂದದಲ್ಲಿ ಹೇಗೆ ಇದೆ ಅದನ್ನ ನೋಡಿಕೊಂಡು ಅದೇ ತರ ಮಾಡಬೇಕು ಅಂತ ಅವರ ಇಚ್ಛೆ. ಮಾಯಾಪುರವನ್ನ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅದಕ್ಕೊಂದು ಇದು ತುಂಬಾ ಅತ್ಯಂತ ಇದಾಗಿರ್ಬೇಕು, ಪೂಜನೀಯ ಸ್ಥಳ ಆಗಿರಬೇಕು ಅಂತ ಹೇಳಿ ಅವರಿಗೆ ತುಂಬಾ ಆಸೆ. ಸೊ ಅದಕ್ಕಾಗಿ ಅವರು ಈ ರೀತಿ ಆ ಕೆಲಸವನ್ನು ಇವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆಮೇಲೆ ಅವರು ಪ್ರಭುಪಾದರು ಎಲ್ಲ ಸೈಂಟಿಸ್ಟು, ವಿಜ್ಞಾನಿಗಳಿಗೆ, ಅವರು ಎಲ್ಲರಿಗೂ ಹೇಳಿ ಯಾವ ತರ 5ನೇ ಸ್ಕಂದದಲ್ಲಿ, ಭಾಗವತಂ 5ನೇ ಸ್ಕಂದದಲ್ಲಿ ಯಾವ ತರ ಇದೆ ಎಲ್ಲ ಇದು ಅದೇ ತರ ಪ್ಲಾನೆಟೋರಿಯಂದಲ್ಲಿ ಅದನ್ನೆಲ್ಲ ಮಾಡಬೇಕು ಅಂತ. ಮತ್ತೆ ಜಯಪತಾಕ ಮಹಾರಾಜರಿಗೆ ಅದನ್ನ ಮಾಡ್ಲಿಕ್ಕೆ ಕೂಡ ಆ ಜವಾಬ್ದಾರಿಯಲ್ಲಿ ಯಾವ ರೀತಿ ರೂಪರೇಷೆ ಹಾಕಬೇಕು ಅದನ್ನು ಕೂಡ ಹೇಳಿದ್ರು.
ಸೊ ಹಾಗಾಗಿ ಒಂದು ದಿವಸ ಅವ್ರು ಹೇಳಿದ್ರು, ಪ್ರಭುಪಾದರು ಜಯಪತಾಕ ಮಹಾರಾಜ ಏನಂತ, ಅಂದ್ರೆ ನಾನು ನಿನಗೆ ದೇವರ ರಾಜ್ಯ ಕೊಟ್ಟಿದ್ದೇನೆ, ಅದನ್ನ ನೀನು ಅದನ್ನ ಪ್ರಗತಿ ಮಾಡುವಂತ. ಮತ್ತೆ ಗುರು ಮಹಾರಾಜರು ಅದನ್ನ ಸೀರಿಯಸ್ ಆಗಿ ತಕೊಂಡ್ರು. ಸೊ ಏನಾಗುತ್ತೆ ಅಂದ್ರೆ, ಯಾರು ಶಿಷ್ಯರು ಇರ್ತಾರೆ ಅವರು ಗುರುವಿನ ಹೇಳಿದ್ದನ್ನ ತುಂಬಾ, ಅಂದ್ರೆ ತನ್ನ ಆತ್ಮ ಮತ್ತು ಹೃದಯ, ಗುರು ಹೇಳಿದ ವಾಕ್ಯ, ಗುರು ವಾಕ್ಯ ಅಂದ್ರೆ ಅಷ್ಟು ಸೀರಿಯಸ್ ಆಗಿ ತಗೊಂಡು ಅವರು ಅದನ್ನ ಮಾಡ್ತಾ ಇದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಹ್ಯೂಮರಸ್ ಸ್ಟೇಟ್ಮೆಂಟ್, ಅಂದ್ರೆ ಒಂದು ರೀತಿ ಹಾಸ್ಯಪದವಾಗಿ ಅದನ್ನ, ಆದ್ರೂ ಕೂಡ ಅದನ್ನ ಅವರು ಸೀರಿಯಸ್ ಆಗಿ ತಗೊಂಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರದ್ದು ಡ್ರೀಮ್ ಪ್ರಾಜೆಕ್ಟ್ ಅದರ TOVP. ಆಮೇಲೆ ಇಲ್ಲಿ ಇದು ಶ್ರೀ ರಾಧಾ ಮಾಧವ ಅದು ಮಂದಿರ, ಅದು ಚಂದ್ರೋದಯ, ಶ್ರೀ ಮಾಯಾಪುರ ಚಂದ್ರೋದಯ ಮಂದಿರ. ಇದು ಇದನ್ನ ಹೇಗೆ ಅದು ಸ್ಟಾರ್ಟ್ ಮಾಡಿದ್ದಾಗ, ಆ ಮಂದಿರಕ್ಕೆ ಶ್ರೀ ರಾಧಾ ಮಾಧವ ನಾವು ನೋಡ್ತೇವಲ್ವಾ, ಮಾಯಾಪುರದ ಶ್ರೀ ರಾಧಾ ಮಾಧವ, ಅಷ್ಟಸಖಿ ಇವರೆಲ್ಲ. ಸೊ ಅಲ್ಲಿ ರಾಧಾ ಮಾಧವ ಬಂದಾಗ ಮಾಯಾಪುರಕ್ಕೆ, ಅದನ್ನ ಜಯಪತಾಕ ಗುರು ಮಹಾರಾಜರು ಅವರಿಗೆ ಒಂದು ಕನಸು ಬಿದ್ದಿತ್ತಂತೆ. ಅವರು ಯಾವಾಗ ಮೊದಲು ಪಾಶ್ಚಾತ್ಯ ದೇಶದಲ್ಲಿ, ಅಮೆರಿಕದಲ್ಲಿ ಎಷ್ಟೋ ಕಡೆ ಪ್ರೀಚ್ ಮಾಡುವಾಗ ಅವರಿಗೆ ಒಂದು ಕನಸು ಬಿದ್ದಿತ್ತಂತೆ. ಆ ಕನಸಲ್ಲಿ ರಾಧಾ ಮಾಧವ ಕಂಡಿದ್ದರು. ಸೊ ಅದೇ ಮೂರ್ತಿ ಅವರಿಗೆ ಸಿಕ್ಕಿದೆ. ಸೊ ಹಾಗಾಗಿ ರಾಧಾ ಮಾಧವ ಬಂದಾಗ ಮೂರು ಸೆಟ್ಸ್ ಬಂದಿತ್ತಂತೆ ರಾಧಾ ಮಾಧವ ಅಲ್ಲಿ. ಸೊ ಅದರಲ್ಲಿ ರಾಧಾಕೃಷ್ಣ ಒಂದು ಬರ್ಕ್ಲಿಗೆ ಹೋಯ್ತಂತೆ, ರಾಧಾಕೃಷ್ಣ. ರಾಧಾ ಮಾಧವ ಇಲ್ಲಿ ಮಾಯಾಪುರಕ್ಕೆ ಬಂತು. ಮತ್ತೊಂದು ಬಾಸ್ಟನಿಗೆ ಹೋಯ್ತು. ಸೊ ಈ ರೀತಿಯಾಗಿ 3 ಜೊತೆ ಅಲ್ಲಿ ಅರ್ಚಾ ವಿಗ್ರಹಗಳು ಬಂದಿದ್ವು. ಸೊ ಹಾಗಾಗಿ ಇಲ್ಲಿ ರಾಧಾ ಮಾಧವನ ತಂದ್ರು. ಆಮೇಲೆ 1980ನೇ ಇಸ್ವಿನಲ್ಲಿ ರಾಧಾ ಮಾಧವ ಬಂದಿದೆ. ಆಮೇಲೆ 86ನೇ ಇಸ್ವಿನಲ್ಲಿ 4 ಸಖಿಯರು ಬಂದ್ರು. ಆಮೇಲೆ ನಿಧಾನವಾಗಿ ಉಳಿದ ಸಖಿಯರು ಬಂದ್ರು. ಇದು ನಾವು ಈಗ ಇದು ಶ್ರೀ ಮಾಯಾಪುರ ಚಂದ್ರೋದಯ ಮಂದಿರದಲ್ಲಿ ನಾವು ಈಗ ನೋಡ್ತಾ ಇರೋದೆಲ್ಲ ಅದೆಲ್ಲ ವಿಗ್ರಹಗಳು, ಮೂರ್ತಿಗಳು ಬಂದಿರೋದು ಅದು ಇವರು ಬಂದ ಮೇಲೆ, ಶ್ರೀ ಗುರು ಮಹಾರಾಜರು ಬಂದ ಮೇಲೆ ಆಗಿರೋದು ಇದೆಲ್ಲ. ಹಾಗಾಗಿ ಮಾಯಾಪುರದಲ್ಲಿ ಮೊದಲು ಏನು ಅಂತ ಇರಲಿಲ್ಲ, ಅದು ಬರೀ ಹಳ್ಳಿ ತರ ಇತ್ತು. ಅದನ್ನ ಇಷ್ಟು ಮಾರ್ಪಾಡು ಮಾಡಿದ್ದು ಈ ಗುರು ಮಹಾರಾಜರು. ಅಷ್ಟು ಅವರ ಒಂದು ಅದನ್ನ, ಅಂದ್ರೆ ಪ್ರತಿ ಸೆಕೆಂಡು ಕೂಡ ಮಾಯಾಪುರಕ್ಕೆ ಅವರು ಡೆಡಿಕೇಟೆಡ್ ಆಗಿದ್ದಾರೆ. ಆಮೇಲೆ 77 ಇಸ್ವಿನಲ್ಲಿ ಇಸ್ಕಾನ್ ಮಾಯಾಪುರ ಅದಕ್ಕೆ ಹಳ್ಳಿ, ಅದೇ ಊರ್ ಜನ, ಹಳ್ಳಿಗಳಲ್ಲಿ ಇರ್ತಕ್ಕಂಥ ಜನ ಬಂದು ಅವರಿಗೆ ಅಟ್ಯಾಕ್ ಮಾಡಿದ್ರಂತೆ ಆ ಮಾಯಾಪುರ ದೇವಸ್ಥಾನಕ್ಕೆ. ಅಂದರೆ ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲದನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಸೊ ಹಾಗಾಗಿ ಆ ಸಮಯದಲ್ಲಿ ಗುರು ಮಹಾರಾಜರು ಅವರು ಮತ್ತೆ ಕೆಲವು ಜನರನ್ನೆಲ್ಲ, ಲೋಕಲ್ ಜನರನ್ನೆಲ್ಲ ಅವರು ಒಟ್ಟುಗೂಡಿಸಿ ಮತ್ತೆ ದೊಡ್ಡ ಒಂದು ಪ್ರೊಸಿಷನ್ ಮಾಡಿದ್ದಾರೆ. ಅದು ಎಲ್ಲಿಂದ ಕೇಳಿದ್ರೆ ಮಾಯಾಪುರದಿಂದ ಚಾಂದ್ ಕಾಜಿ ಸಮಾಧಿವರೆಗೆ. ಸೊ ಆ ಚಾಂದ್ ಕಾಜಿ ಸಮಾಧಿವರೆಗೂ ಅವರು ಅಷ್ಟೊಂದು ದೊಡ್ಡ ಮಾಡಿ, ಆಮೇಲೆ ಅಲ್ಲಿಂದ ಜಗನ್ನಾಥ ದೇವಸ್ಥಾನ ಅಲ್ಲಿವರೆಗೂ ಹೋಯಿತು ಅವರ ಒಂದು ಪ್ರೊಸಿಷನ್. ಅಂದ್ರೆ ಇಷ್ಟು ಅವರ ಡಿವೋಟಿ ಮೇಲೆ, ಆ ದೇವಸ್ಥಾನದ ಮೇಲೆ ಅಟ್ಯಾಕ್ ಆಗಿದ್ದಾಗ. ಆಮೇಲೆ 25,000 ಜನ ಅವರ ಒಂದು ಇದರಲ್ಲಿ ಆ ಪ್ರೊಸಿಷನ್ ನಲ್ಲಿ ಭಾಗವಹಿಸಿದ್ರಂತೆ. ಮತ್ತೆ 168 ಕೀರ್ತನ ಗ್ರೂಪ್ ಇತ್ತಂತೆ ಅಲ್ಲಿ. ಅಷ್ಟು ದೊಡ್ಡದನ್ನ ಇವರು ಅರೇಂಜ್ ಮಾಡಿದ್ರು. ಸೊ ಆಮೇಲೆ ಇಲ್ಲಿ ನಾಮಹಟ್ಟ ಪ್ರೋಗ್ರಾಮ್ ಅಂದ್ರೆ ನೋಡೋಣ. ಲಾಸ್ ಏಂಜಲೀಸ್ನಲ್ಲಿ 1970ಕ್ಕಿಂತ ಮುಂಚೆ ಜಯಪತಾಕ್ ಮಹಾರಾಜ ಬಂದಿದ್ದಾಗ ಪ್ರಭುಪಾದರು ಏನಾಗಿತ್ತು ಅಂದ್ರೆ, ಚರ್ಚ್ ಮುಂದಗಡೆ ಇದ್ದಿದ್ದ ಒಂದು ಇದನ್ನ ಅವರು ಸ್ಟಾಪ್ ಮಾಡಿದ್ರು. ಅಂದ್ರೆ ಚರ್ಚ್ ಮುಂದೆ ಒಂದಿಗೆ ನಿಂತಿದ್ರು, ಅಲ್ಲಿ ಸ್ಟಾಪ್ ಆಗಿದ್ರು ಅವರು. ಮತ್ತೆ ಹೇಳಿದ್ರು, ಇಲ್ಲಿ ಈ ಜಾಗ ಮತ್ತೆ ಮುಂದೆ ಇದು ದೇವಸ್ಥಾನ ಆಗುತ್ತೆ ಅಂತ. ಸೊ ಎಷ್ಟೋ ಜನ ಇಲ್ಲಿ ಬಂದು ಎಲ್ಲ ಅಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಜಯಪತಾಕ್ ಮಹಾರಾಜರಿಗೆ ಇದನ್ನ, ನಮ್ಮ ಮಹಾರಾಜರಿಗೆ ಇದನ್ನ, ಗುರು ಮಹಾರಾಜರಿಗೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಅಂದ್ರೆ ಹೇಗೆ ಸಾಧ್ಯ, ಅಂದ್ರೆ
ಇಷ್ಟೆಲ್ಲ ಜನ ಹೇಗೆ ಆಗ್ಲಿಕ್ಕೆ ಸಾಧ್ಯ, ಇಲ್ಲಿ ಏನು ಇಲ್ಲ ಅಲ್ಲ ಅಂತ ಕಾಣ್ತು. ಆಮೇಲೆ ಅವರಿಗೆ ಗೊತ್ತಾಯ್ತು, ಆ ಪ್ರೊಟೆಸ್ಟ್ ಮಾರ್ಚಲ್ಲಿ ಅವರು ಒಂದು 168 ಕೀರ್ತನ ಗ್ರೂಪ್ ಮಾಡಿದ್ರು. ಮತ್ತೆ ಅವರು ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಪೆಂಡಾಲ್ ಪ್ರೋಗ್ರಾಮ್ ಮಾಡೋದು, ಮನೆ ಮನೆಗೆ ಹೋಗಿ ಎಲ್ಲ ಅವರು ಮಾಡಿರ್ತಕ್ಕಂಥ ಇದು ಲೈಫ್ ಮೆಂಬರ್ಶಿಪ್ಪಿಗೆ ಮಾಡೋದು, ಇದೆಲ್ಲ ಮಾಡಿದ ಮೇಲೆ ಅವರಿಗೆ ಅರ್ಥ ಆಯ್ತಂತೆ. ಆದರೆ ಈ ಜನ ಎಲ್ಲ ಇಂಟ್ರೆಸ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇಷ್ಟೆಲ್ಲ ಜನರಿಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಯ್ತಂತೆ. ಯಾವಾಗ ಶ್ರೀಲ ಪ್ರಭುಪಾದರು ಇದು ಲಾಸ್ ಏಂಜಲೀಸ್ನಲ್ಲಿ ಒಂದು ಚರ್ಚಿನ ಮುಂದೆ ನಿಂತ್ಕೊಂಡು ಇಲ್ಲಿ ಇಲ್ಲ ಎಲ್ಲ ಕಡೆಗೆ ಮುಂದೆ ಏನಾಗುತ್ತೆ, ಎಲ್ಲ ಕಡೆಗೂ ಎಲ್ಲ ಟೆಂಪಲಲ್ಲಿ ಜನ ಜಾಸ್ತಿ ಇರೋದಿಲ್ಲ, ಮನೆಯಲ್ಲೇ ಕೃಷ್ಣ ಪ್ರಜ್ಞೆ ಮಾಡೋರು ಜಾಸ್ತಿ ಅಂತ ಹೇಳಿದರು ಶ್ರೀಲ ಪ್ರಭುಪಾದರು. ಅದು ಅವಾಗ ಜಯಪ್ರಕಾಶ ಗುರು ಮಹಾರಾಜ್ಗೆ ಅರ್ಥ ಆಗಲಿಲ್ಲ. ಆದರೆ ಯಾವಾಗ ಅವರು ಆಕ್ಟಿವ್ ಆಗಿ ಅಂತ ಕೃಷ್ಣ ಪ್ರಜ್ಞೆಯನ್ನು ಹರಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಪ್ರೀಚ್ ಮಾಡಲಿಕ್ಕೆ ಶುರು ಮಾಡಿದ್ರು, ಹಳ್ಳಿಗೆ ಹೋಗೋದು, ಇದು ಹಳ್ಳಿಯಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ನು, ಮತ್ತು ಹೌಸ್ ಟು ಹೌಸ್ ಪ್ರೋಗ್ರಾಮ್ಸ್ಗಳು, ಮನೆಗೆ ಮಾಡತಕ್ಕಂಥದ್ದು, ಇದೆಲ್ಲ ಮಾಡಿದ ಮೇಲೆ ಅವರಿಗೆ ಅರ್ಥ ಆಯ್ತಂತೆ, ದೇವಸ್ಥಾನಕ್ಕೆ ಬಂದು ಕೃಷ್ಣ ಪ್ರಜ್ಞೆಯನ್ನು ಪ್ರಾಕ್ಟೀಸ್ ಮಾಡೋದಕ್ಕಿಂತ ಮನೆಯಲ್ಲಿ ಮಾಡುವ ಜನವೇ ಜಾಸ್ತಿ ಇದ್ದಾರೆ. ಹರೇ ಕೃಷ್ಣ. ಇದು ಈಗ ನಮ್ಮ ಜೀವನದಲ್ಲೂ ಇದೇ ಆಗಿದೆಯಲ್ವ ಹರೇ ಕೃಷ್ಣ? ಹೌದು ಮಾತಾಜಿ, ಪ್ರಾಕ್ಟಿಕಲ್ ಆಗಿದೆ. ಪ್ರಾಕ್ಟಿಕಲ್ ಅಂದ್ರೆ ಅಲ್ಲಿ ಪ್ರಭುಪಾದರು 70ನೇ ಇಸ್ವಿನಲ್ಲಿ ಅಲ್ಲಿ ಎಲ್ಲಿ ಚರ್ಚ್ ಎದುರಿಗೆ ಹೇಳಿದ್ರಂತೆ, ಎಲ್ಲಿ ಲಾಸ್ ಏಂಜಲೀಸ್ನಲ್ಲಿ. ನೋಡಿ, ಇನ್ನು ಮುಂದೆ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವ ಕೃಷ್ಣ ಪ್ರಜ್ಞೆ ಪ್ರಾಕ್ಟೀಸ್ ಮಾಡೋ ಜನರೇ ಹೆಚ್ಚು ಟೆಂಪಲಲ್ಲಿ ಮಾಡೋದಕ್ಕಿಂತ ಅಂತ ಅದನ್ನು ಚರ್ಚ್ ಎದುರಿಗೆ ಹೇಳಿದ್ರಂತೆ. ಈಗ ಇದು ಪ್ರಾಕ್ಟಿಕಲ್ ಆಗಿ ನಡೀತಾ ಇದೆ. ಈಗ ನೋಡಿ ಎಷ್ಟು ಜನ ಡಿವೋಟೀಸ್ ಮಾಡಿದ್ದಾರೆ ಮಂಗಳೂರಿನಲ್ಲಿ. 10 ಲಕ್ಷ ಆಯ್ತಲ್ಲ ಕ್ರಾಸ್ ಈಗ ಹರೇ ಕೃಷ್ಣ ಭಗವದ್ಗೀತಾ. ಪ್ರಭುಜಿ 10 ಲಕ್ಷ ಆಯ್ತಲ್ಲ ಕ್ರಾಸು. ಹರೇ ಕೃಷ್ಣ. ರಿಜಿಸ್ಟ್ರೇಷನ್ಸ್ ಅಷ್ಟು ಆಗಿದೆ ಮಾತಾಜಿ. ಆಗಿದೆಯಲ್ವಾ? ಸೊ ಹಾಗಾಗಿ ನಾವು ತಿಳ್ಕೊಬೇಕು, ಅಂದ್ರೆ ಕೃಷ್ಣ ಪ್ರಜ್ಞೆನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋ ಜನ ತುಂಬಾ ಹೆಚ್ಚು. ಯಾಕೆಂದ್ರೆ ಎಲ್ಲರಿಗೂ ಟೆಂಪಲ್ ಬಲಿಕೆ ಆಗೋಲ್ಲ, ದೂರ ಇರುತ್ತೆ, ಅಥವಾ ಏನೇನೋ ಬೇರೆ ವೈಯಕ್ತಿಕ ಕಾರಣಗಳು. ಆದರೆ ಕೃಷ್ಣ ಪ್ರಜ್ಞೆನ ಮನೆಯಲ್ಲಿ ಕೃಷ್ಣ ಪ್ರಜ್ಞೆನ ಮಾಡ್ಕೊಳ್ಳೋರು ಹೆಚ್ಚಾಗಿದ್ದಾರೆ, ಇದು ಗೊತ್ತಾಯ್ತಂತೆ. ಹಾಗಾಗಿ ಇಂತಹ ಭಕ್ತರನ್ನು, ಅಂದ್ರೆ ಯಾರಿಗೆ ದೇವಸ್ಥಾನಕ್ಕೆ ಹೋಗಿ ಕೃಷ್ಣ ಪ್ರಜ್ಞೆಯನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ಹೇಗೆ ಕೃಷ್ಣ ಪ್ರಜ್ಞೆಯನ್ನು ಮನೆಯಲ್ಲಿ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ, ಇದನ್ನ ಗುರು ಮಹಾರಾಜರು ತಂದರು ನಾಮಹಟ್ಟ ಪ್ರೋಗ್ರಾಮ್ ಮೂಲಕ. ಸೊ ಇಂತಹ ಭಕ್ತರಿಗಾಗಿ ಅವ್ರು ಏನ್ ಮಾಡಿದ್ರು, ಟ್ರೈನಿಂಗು, ತರಬೇತಿ ಕೊಟ್ಟರು. ಅಂದ್ರೆ ಅಲ್ಲಿ ಅವರು ISO ಅಂತ ಮಾಡಿದ್ರು, ಇಸ್ಕಾನ್ ಸಂಕೀರ್ತನ ಆರ್ಗನೈಸೇಷನ್ ಅಂತ. ಇದ್ರ ಬಗ್ಗಾಗಿ ಅಂದ್ರೆ ಈ ಶ್ರೀಲ ಪ್ರಭುಪಾದರು ಹೇಳಿದ್ದಲ್ಲ, ಆ ಒಂದು ಇದನ್ನ ಅಂದ್ರೆ ಅವರು ಹೇಗೆ ತಕೊಂಡಿದ್ದಾರೆ ನೋಡಿ, ನಮ್ಮ ಹೃದಯಕ್ಕೆ ಹೇಗೆ ತಕೊಂಡಿದ್ದಾರೆ ಗುರುಗಳ ಮಾತನ್ನ. ಅವರು ಇಸ್ಕಾನ್ ಸಂಕೀರ್ತನ ಆರ್ಗನೈಸೇಷನ್ ಅಂತ ಮಾಡಿದ್ರು. ಈ ಆರ್ಗನೈಸೇಷನ್ ಶ್ರೀಲ ಪ್ರಭುಪಾದರಿಗೆ ಖುಷಿ ಆಯ್ತಂತೆ. ಅವರು ತುಂಬಾ ಅಂದ್ರೆ ಅವರಿಗೆ ತುಂಬಾ ಆಶೀರ್ವಾದ ಮಾಡಿದ್ರು, ಇದು ಪ್ರಾಜೆಕ್ಟ್ ತುಂಬಾ ಚೆನ್ನಾಗಿದೆ ಅಂತ. ಅಂದ್ರೆ ಏನ್ ಹೇಳಿದ್ರು ಅಂದ್ರೆ, ಅಲ್ಲಿ ಹಳ್ಳಿ ಜನಲ್ಲ ಸ್ವಲ್ಪ ದಿವಸ ಟೆಂಪಲಿಗೆ ಬರೋದು, ಸ್ವಲ್ಪ ದಿವಸ ಉಳ್ಕೊಳ್ಬೇಕು ಮಾಯಾಪುರದ ಟೆಂಪಲಲ್ಲಿ, ದೇವಸ್ಥಾನದಲ್ಲಿ. ಆಮೇಲೆ ಅವರಿಗೆ ಗೊತ್ತಾಗುತ್ತೆ ಕೃಷ್ಣ ಪ್ರಜ್ಞೆ ಅಂದ್ರೆ ಏನು, ಅದನ್ನು ಯಾವ ತರ ಮಾಡಬೇಕು ನಾವು, ಇದು ಅವರಿಗೆ ಪ್ರತ್ಯಕ್ಷವಾಗಿ ಅವರಿಗೆ ಕಾಣ್ತಾರೆ. ಹೇಗೆ ಯಾವ ರೀತಿ ಕೃಷ್ಣ ಪ್ರಜ್ಞೆ ದೇವಸ್ಥಾನದಲ್ಲಿ ಮಾಡ್ತಾರೆ, ಅದನ್ನು ಹೋಗಿ ಅವರು ಹಳ್ಳಿಗಳಲ್ಲಿ ಅದೇ ತರ ಮಾಡುವುದು. ಸೊ ಇದೇ ನಾಮಹಟ್ಟ ಪ್ರೋಗ್ರಾಮ್. ಸೊ ಆಮೇಲೆ ಶ್ರೀಲ ಪ್ರಭುಪಾದರು ಆಮೇಲೆ ಯಾವಾಗ ಇದಾದ್ರು, ಅವ್ರದ್ದು ಇದಾದ್ರು, ಅಂತರ್ಧಾನ ಆದರು ಅವರು, ಆವಾಗ ಅವರು ತಿರೋಭಾವ ಆದರು. ಆವಾಗ ಗುರು ಮಹಾರಾಜರು ಏನ್ ಮಾಡಿದ್ರು, ಗೌಡಿಯ ಪತ್ರಿಕಾ ಅಂಥೇಳಿ ಶುರು ಮಾಡಿದ್ರಂತೆ ಭಕ್ತಿಚಾರು ಮಹಾರಾಜರಿಂದ. ಸೊ ಇದು ಏನಾಗುತ್ತೆ ಅಂದ್ರೆ ನಾಮಹಟ್ಟ ಪ್ರೀಚಿಂಗ್ ಅನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಗೌಡಿಯ ಪತ್ರಿಕಾ ಅಂತ ಒಂದು ಪತ್ರಿಕೆ ಶುರು ಮಾಡಿದ್ರು. ಸೊ ಈ ರೀತಿಯಾಗಿ ದಿಸ್ ಇನ್ಸ್ಪೈರ್ಡ್ ಜಯಪ್ರತಾಕ ಮಹಾರಾಜ ಟು ಎಸ್ಟಾಬ್ಲಿಷ್, ಎಕ್ಸ್ಪ್ಯಾಂಡ್ ಅಂಡ್ ಡೆವಲಪ್ ದಿಸ್ ಮೆಥಡ್ ಆಫ್ ಪ್ರೀಚಿಂಗ್. ಸೊ ಹಾಗಾಗಿ ನಾಮಹಟ್ಟ ರೀತಿಯ ಪ್ರೀಚಿಂಗ್, ಈಗ ನಾಮಹಟ್ಟ ಪ್ರೀಚಿಂಗ್ ಮಾಡಬೇಕಾದ್ರೆ ಅವರಿಗೆ ಇನ್ಸ್ಪಿರೇಷನ್ ಸಿಕ್ಕಿದ್ದು ಶ್ರೀಲ ಪ್ರಭುಪಾದರಿಂದ, ಅವರಿಗೆ ಮೆಸೇಜ್ ಸಿಕ್ಕಿರೋದು ಶ್ರೀಲ ಪ್ರಭುಪಾದರಿಂದ. ಅದನ್ನು ನೋಡಿ ಅವರು ಎಷ್ಟು ದೊಡ್ಡದಾಗಿ ಈ ಮೆಸೇಜನ್ನು ಅವರು ಹೇಗೆ ಡೆವಲಪ್ ಮಾಡಿದ್ರು, ಮತ್ತು ನಾಮಹಟ್ಟ ಪ್ರೀಚಿಂಗ್ ಮಾಡಿದ್ರು, ಮತ್ತು ಅದಕ್ಕಾಗಿ ಪತ್ರಿಕೆಯನ್ನು ಮಾಡಿದ್ರು, ಅದಕ್ಕಾಗಿ ಆರ್ಗನೈಸೇಷನ್ ಮಾಡಿದ್ರು, ಮತ್ತೆ ಅದಕ್ಕೆ ಜನರನ್ನು ಕರೆಸಿ ಅವರಿಗೆ ಟ್ರೈನಿಂಗ್ ಕೂಡ ಕೊಟ್ಟರು. ಆಮೇಲೆ ಈಗ ಭಕ್ತಿ ವೃಕ್ಷ ಟೀಚಿಂಗು,
ಭಕ್ತಿ ವೃಕ್ಷ ಪ್ರೀಚಿಂಗು ಅಂದ್ರೆ ಇದನ್ನು ಕೂಡ ಈಗ ನಾವೆಲ್ಲ ಭಕ್ತಿ ವೃಕ್ಷ ಈಗ ನಮಗೆಲ್ಲ ನಮ್ಮ ಮಂಗಳೂರು ಇಸ್ಕಾನ್ ಅವರು ನಮಗೆ ಎಷ್ಟೋ ಜನರಿಗೆ ಎಲ್ಲಾ ಲ್ಯಾಂಗ್ವೇಜ್ ನಲ್ಲೂ ಭಕ್ತಿ ವೃಕ್ಷ ಮಾಡಿದ್ದಾರೆ. ಸೊ ಭಕ್ತಿ ವೃಕ್ಷ ಈ ಪ್ರೀಚಿಂಗ್ ಪ್ರಾರಂಭ ಮಾಡಿರತಕ್ಕಂಥದ್ದು ಗುರು ಮಹಾರಾಜರು. ಸೊ ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ನಾಮಹಟ್ಟ ಪ್ರೀಚಿಂಗಿಗೆ ಅಸಿಸ್ಟ್ ಮಾಡುತ್ತಂತೆ, ಅದು ಸಹಾಯ ಮಾಡುತ್ತಂತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ಅದು ಸಣ್ಣ ಸಣ್ಣ ಗುಂಪು ಅಲ್ಲಿ ಏನಾಗುತ್ತೆ ಇಂಟೆನ್ಸಿವ್ ಅಂಡ್ ಪರ್ಸನಲ್ ಟ್ರೈನಿಂಗ್ ಟು ಡಿವೋಟೀಸ್ ಸೊ ದಟ್ ಎವ್ರಿ ಒನ್ ಗೆಟ್ಸ್ ದ ಚಾನ್ಸ್ ಟು ಟ್ರೈನ್ ಟು ಬಿ ಎ ಪ್ಯೂರ್ ಡಿವೋಟಿ. ಅಂದ್ರೆ ಈ ಭಕ್ತಿ ವೃಕ್ಷ ಹೇಗಾಗಿದೆ ಅಂತಂದ್ರೆ ಇಷ್ಟಿಷ್ಟೇ ಸಣ್ಣ ಸಣ್ಣ ಗ್ರೂಪು, ಅದರಿಂದ ಡೈಲಿ ಡಿವೋಟಿಗಳು ಅಂದ್ರೆ ತುಂಬಾ ಅಂದ್ರೆ ಟ್ರೈನಿಂಗ್ ಅದರಲ್ಲಿ ಹೇಗೆ ಶುದ್ಧ ಭಕ್ತಿ ಆಗ್ಬಹುದು, ಶುದ್ಧ ಭಕ್ತರಾಗ್ಲಿಕ್ಕೆ ಅಂತ. ಸೊ ಇನ್ ವೈಲ್ ಎಂಗೇಜಿಂಗ್ ಇನ್ ಟೀಚಿಂಗ್ ಆಕ್ಟಿವಿಟೀಸ್. ಸೊ ಆ ಥರ. ಸೊ ಇದನ್ನು ಕೂಡ ಭಕ್ತಿ ವೃಕ್ಷ ಮತ್ತು ನಾಮಹಟ್ಟ ಈ 2 ಪ್ರೋಗ್ರಾಮ್ ಅನ್ನು ಅವರು ಪ್ರಾರಂಭ ಮಾಡಿದರು. ಹರೇ ಕೃಷ್ಣ. ಈ ಭಕ್ತಿ ವೃಕ್ಷದ ಬಗ್ಗೆ ಹೇಗೆ ಅನಿಸುತ್ತೆ ನಿಮಗೆ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ಬೋದು? ಈ ಭಕ್ತಿ ವೃಕ್ಷ ಪ್ರಾರಂಭ ಮಾಡಿದವರು ಗುರು ಮಹಾರಾಜ್. ಈಗ ನಿಮಗೆ ಹೇಗೆ ಅನಿಸುತ್ತೆ? ಎಷ್ಟೋ ಜನ ನೀವು ಭಕ್ತಿ ವೃಕ್ಷದಲ್ಲಿ ಇದ್ದೀರಾ, ಕೆಲವರು ಭಕ್ತಿ ವೃಕ್ಷ ಲೀಡರ್ಸ್ ಇದ್ದೀರಿ, ಕೆಲವರು ಭಕ್ತಿ ವೃಕ್ಷದಲ್ಲಿ ಬರ್ತೀರಿ. ನಿಮಗೆ ಹೇಗೆ ಅನಿಸುತ್ತೆ ಅಂತ 1 ನಿಮಿಷ ಹೇಳ್ಬೋದು ಯಾರಾದ್ರೂ? ಹರೇ ಕೃಷ್ಣ. ಇದನ್ನ ಸ್ಟಾರ್ಟ್ ಮಾಡಿದ್ದು ಗುರು ಮಹಾರಾಜ್. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. ಗೀತಾ ಮಾತಾಜಿ ಹೇಳಿ. ಹೇಳಿ ಮಾತಾಜಿ. ಹಾ ಹರೇ ಕೃಷ್ಣ ಮಾತಾಜಿ. ನಮ್ಗಿದು ಭಕ್ತಿ ವೃಕ್ಷದಲ್ಲಿ ನಾವು ಈ ಭಗವದ್ಗೀತೆ ಭಾಗವತಂ ಎಲ್ಲ ಈ ಒಂದು ಸ್ಟೇಜಿಗೆ ಬಂದಿದ್ದೇವೆ. ಆದ್ರೂ ನಮ್ಗೆ ಅನೇಕ ಡೌಟ್ಗಳಿರ್ತದೆ. ಅದು ಹೇಗೆ ಅಂತ ಹೇಳಿದ್ರೆ ಈ ಭಕ್ತಿ ವೃಕ್ಷದಲ್ಲಿ ಅನೇಕ ಭಕ್ತರ ಸಂಘದಿಂದ ನಮ್ಗೆ ಎಲ್ಲ ಗೊತ್ತಾಗುತ್ತೆ. ಒಬ್ಬರಿಗೊಬ್ಬರು ನಾವು ಇಲ್ಲಿ ಡಿಸ್ಕಷನ್ ಮಾಡ್ತೇವೆ, ಆಗ ನಮ್ಗೆ ತಿಳಿಯದ್ದು ಗೊತ್ತಾಗದ್ದು ಎಲ್ಲಾ ವಿಷಯ ನಮ್ಗೆ ತಿಳಿದಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ಬೋದು? ಅಂದ್ರೆ ಎಲ್ಲರ ಒಪಿನಿಯನ್ಸ್ ನಮ್ಗೆ ಗೊತ್ತಾಗ್ತದೆ, ಹೇಗೆ ಒಬ್ಬೊಬ್ಬರ ಒಪಿನಿಯನ್. ನಮ್ಗೆ ಪರ್ಸನಲ್ ಡಿಸ್ಕಷನ್ಸ್ ಮಾಡಕ್ಕಾಗುತ್ತೆ ಮಾತಾಜಿ. ಅಂದ್ರೆ ಪ್ರಭುಜಿಯಿಂದ ಕ್ಲಾಸ್ ಕೇಳ್ತೀವಿ, ನಾವ್ ಹೇಳ್ತೀವಿ, ಡೌಟ್ಸ್ ಕೇಳ್ಬೋದಷ್ಟೇ. ಆದ್ರೆ ಕೆಲವೊಂದು ಪರ್ಸನಲ್ ಥಿಂಗ್ಸ್ ನಾವ್ ಕೇಳಕ್ಕಾಗಲ್ಲ, ಅದು ಭಕ್ತಿ ವೃಕ್ಷದಲ್ಲಿ ಆಗುತ್ತೆ. ಭಕ್ತಿ ವೃಕ್ಷದಲ್ಲಿ ಇಂಟೆನ್ಸ್ ಟ್ರೈನಿಂಗು, ಬಿಕಾಸ್ ಸ್ಮಾಲ್ ಗ್ರೂಪು, ಮತ್ತೆ ಅದರಲ್ಲಿ ಸ್ಮಾಲ್ ಗ್ರೂಪು ಪಿಯರ್ ಅಂದ್ರೆ ಅದರಲ್ಲಿ ಡಿಸ್ಕಷನ್ ಮಾಡೋರು, ಮತ್ತೆ ಅಲ್ಲಿ ಇರ್ತಕ್ಕಂಥವ್ರು ಪಿಯರ್ ಗ್ರೂಪು, ಅಲ್ಲಿ ಮೇಲೆ ಅಂತ ಇರೋದಿಲ್ಲ, ಎಲ್ಲ ಪಿಯರ್ ಗ್ರೂಪ್ ಡಿಸ್ಕಷನ್ಸು. ಸೊ ಹಾಗಾಗಿ ಮತ್ತೆ ಇಂಟೆನ್ಸ್, ಮತ್ತೆ ಅದರಲ್ಲಿ ಬಾಂಡಿಂಗ್ ಹೆಚ್ಚು, ಅಂದರೆ ಒಬ್ರಿಗೊಬ್ರಿಗೆ ಬಾಂಡಿಂಗ್ ಹೆಚ್ಚಾಗತ್ತೆ. ಸೊ ಹಾಗಾಗಿ ಅದಕ್ಕೆ ಒಬ್ರಿಗೊಬ್ರಿಗೆ ಕೈ ಕೊಟ್ಕೊಂಡು ಮೇಲೆ ಭಕ್ತಿಯಲ್ಲಿ ಬರಬಹುದು. ಇದನ್ನು ಗುರು ಮಹಾರಾಜರು ಪ್ರೀಚಿಂಗಿಗೆ ಇಂಟ್ರಡ್ಯೂಸ್ ಮಾಡಿದ್ದವರು ಗುರು ಮಹಾರಾಜರು. ನಾಮಹಟ್ಟ ಪ್ರೋಗ್ರಾಮು, ಭಕ್ತಿ ವೃಕ್ಷ ಪ್ರೋಗ್ರಾಮು. ಸೊ ಅದನ್ನೇ ಈಗ ಅದೇ ಮಾಡೆಲನ್ನು ಎಲ್ಲ ಇಸ್ಕಾನ್ ಟೆಂಪಲ್ ನಮ್ಮ ಮಂಗಳೂರವರು ಕೂಡ ಫಾಲೋ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನಿತಾಯಿ ಪದಕಮಲ ಬೋಟ್ ಇದನ್ನು ಶುರು ಮಾಡಿದ್ರು. ಆಗ ಒಂದು ಡಿವೋಟಿ ಏನ್ ಮಾಡ್ತಿದ್ರಂದ್ರೆ, ಮಾಯಾಪುರ ಟೂರ್ ಮಾಡ್ಬೇಕಾದ್ರೆ ಗಂಗಾ ಅಂದ್ರೆ ಗಂಗಾ ನದಿ ಅಲ್ವಾ, ಅಲ್ಲಿ ಬೋಟ್ ತಗೊಂಡು ಅಲ್ಲಿ ಪದ್ಮಾ ಟೌನಿಂದ ಬರ್ತಿದ್ರಂತೆ, ಪದ್ಮಾ ಟೌನಿಂದ ಮಾಯಾಪುರ. ಸೊ ಇದನ್ನ ನೋಡಿ ಗುರು ಮಹಾರಾಜರಿಗೆ ಒಂದು ಐಡಿಯಾ ಬಂತಂತೆ. ಇದು ನೋಡಿ ಗುರು ಮಹಾರಾಜರು ಹೇಗೆ ಐಡಿಯಾ ತಗೊಳ್ತಾರೆ ಅಂತ. ಇಟ್ಸ್ ವೆರಿ ಶಾರ್ಪ್, ವೆರಿ ಶಾರ್ಪ್. ಎಲ್ಲದನ್ನು ಕೂಡ ಭಕ್ತಿಗೆ ಉಪಯೋಗಿಸ್ಕೋತಾರೆ ಅವರು, ಎಲ್ಲವನ್ನು. ಯುಕ್ತ ವೈರಾಗ್ಯ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಹೇಳ್ತಾರೆ? ಯುಕ್ತ ವೈರಾಗ್ಯ. ಯಾವ ವಿಚಾರದಲ್ಲಿ ಹೇಗೆ ನಾನು ಭಕ್ತಿಗೆ ಇದನ್ನು ಅಳವಡಿಸ್ಲಿ, ಹೇಗೆ ಇದು ಶ್ರೀಲ ಪ್ರಭುಪಾದರ ಮಿಷನ್, ಚೈತನ್ಯ ಮಹಾಪ್ರಭುಗಳದ್ದು ಮಿಷನ್, ಹೇಗೆ ನಾನು ಇದನ್ನು ಯೂಸ್ ಮಾಡ್ಲಿ ಅಂತ ಅಲ್ಲಿ ಅವರು ನೋಡಿದರು. ಒಬ್ಬ ಭಕ್ತರು ಅಂದರೆ ಪದ್ಮಾ ಇದನ್ನ ಟೌನಿಂದ ಬೋಟ್ ತಗೊಂಡು ಮಾಯಾಪುರಕ್ಕೆ ಬರ್ತಾರೆ. ಹಾಗಾದ್ರೆ ನಾನು ಯಾಕೆ ಬೋಟ್ ಪಾರ್ಟಿ ಮಾಡಬಾರ್ದು ಅಂತ ಪ್ರಚಾರಕ್ಕಾಗಿ, ಕೃಷ್ಣ ಪ್ರಜ್ಞೆಯ ಭಕ್ತಿ ಸೇವೆಗಾಗಿ. ಸೊ ಹಾಗಾಗಿ ಅವರು ಏನ್ ಮಾಡಿದ್ರು, ಪರ್ಮಿಷನ್ ತಗೊಂಡ್ರು. ಆದ್ರೆ ಈ ಗಾಟ್ ಪರ್ಮಿಷನ್ ಫ್ರಮ್ ದ ಡಿವೋಟೀಸ್ ಅಂಡ್ ಕನ್ಸರ್ನ್ ಅಂಡ್ ವಾಸ್ ಸೆಂಟ್ ಮನಿ, ಅಂದ್ರೆ ಇದರಿಂದ ಹಣ, ಅದಕ್ಕೆ ಬೇಕಾದ ಹಣವನ್ನ ನ್ಯೂಯಾರ್ಕ್ ಇಂದ ತಂದ್ರಂತೆ. ಯಾರೋ ಡಿವೋಟಿಯಿಂದ ಅದು ತಗೊಬಂದ್ರು, ಕೊಟ್ರು ಡಿವೋಟಿ ಯಾರು ನ್ಯೂಯಾರ್ಕ್ ಇಂದ. ಆಮೇಲೆ ಅವರಿಗೆ ಬೋಟ್ ಖರೀದಿ ಮಾಡಿದ್ರು. ನೋಡಿ, ಬೋಟ್ ಖರೀದಿ ಮಾಡಿದ್ರು. ಆಮೇಲೆ ಅದಕ್ಕೆ ಬೇಕಾಗಿದ್ದ ಪರ್ಮಿಷನ್ ತಗೊಂಡ್ರು. ಆಮೇಲೆ ಅವರು ಪರ್ಸನಲಿ ಹೋಗಿದ್ದಾರೆ, ತಾವೇ ಖುದ್ದು. ಮತ್ತೆ ಆ ಬೋಟನ್ನ ತರಲಿಕ್ಕೆ ಎಲ್ಲಿಂದ? ಡೈಮಂಡ್ ಹಾರ್ಬರ್, ಹೌರಾ, ಅಲ್ಲಿಂದ. ಆಮೇಲೆ ಅಲ್ಲಿಂದ ಮಾಯಾಪುರಕ್ಕೆ ತಂದ್ರು. ಸೊ ಹಾಗಾಗಿ ಶ್ರೀಲ ಪ್ರಭುಪಾದರಿಗೆ ಇದು ತುಂಬಾ ಇಷ್ಟ ಆಯ್ತಂತೆ, ನಿತಾಯ್ ಪದಕಮಲ ಬೋಟು. ಅಲ್ಲಿ ಏನು ಅಂತಂದ್ರೆ ನೋಡಿ, ಇಲ್ಲಿ
ಆ ನಿತಾಯ್ ಪದಕಮಲದಲ್ಲಿ ಏನಿರ್ತದೆ ಅಂದ್ರೆ ಅಲ್ಲಿ ಡಿಟೀಸ್ ಇರ್ತದೆ ನಿತಾಯ್ ಪದಕಮಲದಲ್ಲಿ. ಆ ಡಿಟೀಸ್ ಅನ್ನು ಇಟ್ಕೊಂಡು ಅವರು ಹೋಗ್ತಾ ಇರ್ತಾರೆ ಬೋಟ್ ಮೂಲಕ. ಇದಾಗಿದೆ ಇದು ನಿತಾಯ್ ಪದಕಮಲ ಬೋಟು ಕತೆ. ಸೊ ಹಾಗಾಗಿ ಶ್ರೀಲ ಪ್ರಭುಪಾದ ಅಂತ ಹೇಳಿದ್ರಂತೆ. ಶ್ರೀಲ ಪ್ರಭುಪಾದ ಜಯಪತಾಕ ಸ್ವಾಮಿ ಅವ್ರದ್ದು ಕನ್ವರ್ಸೇಷನ್ ಏನಿದೆ ಅಂತ ನೋಡೋಣ. ಅವರು ಶ್ರೀಲ ಪ್ರಭುಪಾದರು ಬಂದಿದ್ದಾಗ ಶ್ರೀಲ ಪ್ರಭುಪಾದ್ರ ಹತ್ರ ಗುರು ಮಹಾರಾಜ್ ಹೇಳ್ತಾರಂತೆ, ಇದು ನಿಮಗೆ ಗೋಶಾಲೆ ನೋಡ್ಬೇಕಾ ಅಥವಾ ನೀವು ಇವತ್ತು ಬೋಟಿಗೆ ಬರ್ತೀರಾ? ಶ್ರೀಲ ಪ್ರಭುಪಾದರು ಹೇಳಿದ್ರು, ಬೋಟ್ ನೋಡಿ ಹೇಳಿದ್ದಾರೆ, ಸ್ಟ್ರೈಟ್ ಬೋಟಿಗೆ ಹೋಗೋಣ ಅಂತ ಹೇಳ್ತಾರೆ. ಬೋಟ್ ಈಸ್ ಇನ್ ಹುಲಾರ್ ಘಾಟ್, ಬೋಟ್ ಈಸ್ ವರ್ತ್ ಸೀಯಿಂಗ್ ಅಂತ ಹೇಳ್ತಾರೆ. ಬೋಟಿನಲ್ಲಿ ಹೋಗ್ಲಿಕ್ಕೆ ಇಷ್ಟಪಟ್ಟರು ಶ್ರೀಲ ಪ್ರಭುಪಾದರು. ಆಮೇಲೆ ಅಲ್ಲಿ ಶ್ರೀಲ ಪ್ರಭುಪಾದರೆ ಆ ಬೋಟಿಗೆ ನಿತಾಯ್ ಪದಕಮಲ ಅಂತ ಹೇಳಿದ್ರಂತೆ. ಅಲ್ಲಿ ಏನ್ ಮಾಡಿದ್ರೆ ಒಂದು ನಿತಾಯ್ ಗೌರ ನಿತಾಯ್ ಡಿಟಿನ ಅಲ್ಲಿ ಅವ್ರಿಗೆ ಆ ಬೋಟ್ನಲ್ಲಿ ಇನ್ಸ್ಟಾಲ್ ಮಾಡಿದ್ರು. ಅದನ್ನ ಉಪಯೋಗಿಸ್ತಾ ಇದ್ದಾರೆ ನಿತಾಯ್ ಪದಕಮಲ ಬೋಟ್ ಅಂತ. ಯಾರಾದ್ರೂ ಮಾಯಾಪುರಕ್ಕೆ ಹೋದವರು ಇದನ್ನ ನೋಡ್ಬೋದು. ಆಮೇಲೆ ಫುಡ್ ಫಾರ್ ಲೈಫ್ ಪ್ರೋಗ್ರಾಮ್ ಶುರು ಮಾಡಿದ್ರು ಅವರು. ಆಮೇಲೆ ಇಲ್ಲಿ ಏನಾಗಿದೆ ಅಂತಂದ್ರೆ ಶ್ರೀಲ ಪ್ರಭುಪಾದರು ಅಲ್ಲಿ ಒಂದು ಪತ್ರ ಬರೆದಿದ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ ಅಲ್ಲಿ ಏನಾಗಿತ್ತಂತಂದ್ರೆ ಒಂದು ದಿವಸ ಶ್ರೀಲ ಪ್ರಭುಪಾದರು ನೋಡಿದ್ರಂತೆ, ಆ ಒಂದು ಸುಮಾರು ಜನ ಮಕ್ಕಳು ತುಂಬಾ ಪ್ರಸಾದಕ್ಕಾಗಿ ಯಾವುದೋ ಬಿಟ್ಟು ಹೋದ ಪ್ರಸಾದಕ್ಕಾಗಿ ಕಚ್ಚಾಡ್ತಾ ಇದ್ರಂತೆ. ಅದನ್ನು ನೋಡಿ ಶ್ರೀಲ ಪ್ರಭುಪಾದರು ಅವ್ರಿಗೆ ಹೇಳಿದ್ದಾರೆ, ಅವ್ರಿಗೆ ಏನ್ ಹೇಳಿದ್ದಾರೆ, ನೀನು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಿಲ್ಲಿ ಪ್ರಸಾದವನ್ನ ಎಷ್ಟು ಅಟ್ಲೀಸ್ಟ್ ಹಂಡ್ರೆಡ್ಸ್ ಆಫ್ ಪರ್ಸನ್ಸ್ ಡೈಲಿ, ಅಂದ್ರೆ ನೂರಾರು ಜನರಿಗೆ ಅದು ಕೊಡಬೇಕು. ಮತ್ತೆ ಇದು 10 ಕಿಲೋಮೀಟರ್ ವೈಡ್ ದೂರದಲ್ಲಿ ಎಲ್ಲರಿಗೂ ಕೂಡ ನೀನು ಕೊಡಬೇಕು, ಯಾರಿಗೂ ಕೂಡ ಇಲ್ಲ ಅಂತಿಲ್ಲ, ಯಾರು ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಪ್ರಸಾದ ಹಂಚಬೇಕು ಅಂದ್ರೆ ಇದನ್ನ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಇದು ನೋಡಿ ಎಲ್ಲಾ ಕಡೆಗೂ ಅಡ್ವರ್ಟೈಸ್ ಮಾಡಬೇಕು ನಾಡಿಯಾ ಪ್ರಾಂತ್ಯದಲ್ಲಿ. ಮತ್ತೆ ಪೀಪಲ್ ಬರ್ತಾರೆ ಮತ್ತೆ ಪ್ರಸಾದ ತಗೊಂಡು ಹೋಗ್ತಾರೆ, ಏನು ಚಾರ್ಜ್ ಇಲ್ಲ ಏನಿಲ್ಲ, ಫ್ರೀಯಿಂದ ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನ 1073ನೇ ಇಸ್ವಿಯಲ್ಲಿ ಶ್ರೀಲ ಪ್ರಭುಪಾದರು ಬರೆದಿದ್ದಾರೆ. ಆಮೇಲೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಮಾಡಿದ್ರು. ಆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಪೆವಿಲಿಯನ್ ಅಂತಾನೆ ಮಾಡಿದಾರಂತೆ, ಅಲ್ಲಿ ಒಂದು ಜಾಗನೇ ಇಟ್ಟಿದ್ದಾರಂತೆ. 1000 ಜನ ಬಂದು ಅಲ್ಲಿ ಪ್ರಸಾದವನ್ನ ಅಟ್ ದ ಸೇಮ್ ಟೈಮ್ ತಗೊಂಡು ಹೋಗ್ಬೋದು ಅಂತ ಮಾಡಿ ಆ ಒಂದು ಪ್ರೋಗ್ರಾಮ್ ಕೂಡ ಗುರು ಮಹಾರಾಜರೇ ಅದನ್ನ ಪ್ರಾರಂಭ ಮಾಡಿದ್ರು, ಶ್ರೀಲ ಪ್ರಭುಪಾದರು ಅವರಿಗೆ ಹೇಳಿದ್ದಾರೆ. ಆಮೇಲೆ ಈಗ ಫ್ಲಡ್ ರಿಲೀಫ್ ಪ್ರೋಗ್ರಾಮ್ ಇದು ತುಂಬಾ ಮುಖ್ಯ. ಫ್ಲಡ್ ರಿಲೀಫ್ ಪ್ರೋಗ್ರಾಮು ಅದಕ್ಕಿಂತ ಮತ್ತೆ 1971ನೇ ಇಸ್ವಿಯಲ್ಲಿ ಬಂಗ್ಲಾ ವಾರ ಆಗಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಆ ಬಂಗ್ಲಾ ವಾರದಾಗ ತುಂಬಾ ಜನ ನಿರಾಶ್ರಿತರು ಬಂದಿದ್ದಾರೆ. ಅವರು ಆ ನಿರಾಶ್ರಿತರಿಗೆ ಗುರು ಮಹಾರಾಜರು ಇಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ, ಅವರು ಫುಡ್ ಕೊಟ್ರಂತೆ, ಪ್ರಸಾದ, ಕೃಷ್ಣ ಪ್ರಸಾದ ಆ ರೆಫ್ಯೂಜಿಸ್ಗೆ ಇಷ್ಟು ಜನರಿಗೆ ಹಂಚುತ್ತಾ ಇದ್ದಾರೆ ಅಂದ್ರೆ ಪ್ರತಿ ತಿಂಗಳಿಗೆ ಕಾಣುತ್ತೆ, ಪ್ರತಿ ವರ್ಷಕ್ಕೆ 4 ಮಿಲಿಯನ್ ಅಷ್ಟು ಪ್ಲೇಟು ಕೃಷ್ಣ ಪ್ರಸಾದ ಕೊಡ್ತಿದ್ರಂತೆ. ಮತ್ತೆ ಇಷ್ಟು ಕೃಷ್ಣ ಪ್ರಸಾದ ಕೊಡ್ತಿದ್ರಂದ್ರೆ ಹೊಟ್ಟೆ ತುಂಬಾ ತಿಂತಿದ್ರಂತೆ ಬಂದ ಪ್ರಸಾದನ, ಅಷ್ಟು ಹೊಟ್ಟೆ ತುಂಬಾ ತಿಂತಿದ್ರು ಆ ಕೃಷ್ಣ ಪ್ರಸಾದನ. ಅಂತಂದ್ರೆ ಅಲ್ಲಿ ಏನಾಯ್ತು ಅಂತಂದ್ರೆ ಗುರು ಮಹಾರಾಜರು ಹೇಳಿದ್ರಂತೆ, ಈ ಮಕ್ಕಳು ಹೊಟ್ಟೆ ಒಡೆದೋಗುತ್ತೇನೋ ಕಾಣತ್ತೆ ಅಷ್ಟು ಹೇಳಿ ಅಷ್ಟು ತಿಂತಿದ್ರಂತೆ. ಅಷ್ಟು ಅಂದ್ರೆ ತುಂಬಾ ಅದರ ಲಿಮಿಟ್ಲೆಸ್ ಆಗಿ ಕೊಡ್ತಾ ಇದ್ದಿದ್ರು. ಆಮೇಲೆ ಇದರಲ್ಲಿ ಕೂಡ ಫ್ಲಡ್ ರಿಲೀಫ್ ಅಲ್ಲಿ ಕೂಡ ಏನಾಯ್ತು ಅಂತಂದ್ರೆ, ಫ್ಲಡ್ ರಿಲೀಫ್ ಅಲ್ಲೂ ತುಂಬಾ ಕೊಡ್ತಾ ಇದ್ರು ಪ್ರಸಾದನ. ಸೊ ಪ್ರಸಾದ ಅಂದ್ರೆ ಅವರಿಗೆ ಫ್ಲಡ್ ಅಲ್ಲಿ ಆದಾಗ ತುಂಬಾ ಕಷ್ಟ ಅಲ್ವಾ, ಅಲ್ಲಿ ತುಂಬಾ ಪ್ರತಿ ವರ್ಷ ಫ್ಲಡ್ ಬರ್ತದೆ ಬಂಗಾಲದಲ್ಲಿ, ಅದರಲ್ಲಿ ಫ್ಲಡ್ ರಿಲೀಫು. ಸೊ ಅಲ್ಲಿ ನೋಡಿ ಜಯಪತಾಕ ಗುರು ಮಹಾರಾಜರು ಏನ್ ಮಾಡಿದ್ರು, ರಿಸ್ಕಿಂಗ್ ಈಸ್ ಲೈಫ್ ಸೆವೆರಲ್ ಟೈಮ್ಸ್, ತಮ್ಮ ಜೀವದ ಪರಿವೇ ಇಲ್ಲದೆ ಅಲ್ಲಿ ಆ ಫ್ಲಡ್ ನೀರೊಳಗೆ ಹೋಗಿ, ಅಲ್ಲಿ ಈ ಬೋಟ್ ಕೂಡ ಸರಿ ಇರ್ತಿರ್ಲಿಲ್ಲ, ಹೋಗಿ ಜನರಿಗೆ ಆಹಾರವನ್ನು ಕೊಡ್ತಿದ್ರು. ಮತ್ತೆ ಕೆಲವು ಜನ ಹಳ್ಳಿಯೊಳಗೆ ಆ ನೀರೊಳಗೆ, ಕೆಲವರು ಮನೆ ಮೇಲೆ ಮಾಡಿ ಒಳಗೆ ಇರ್ತಾರೆ, ತಮ್ಮ ರೂಫ್ ಟಾಪ್ ಅಲ್ಲಿ ಇರ್ತಾರೆ, ಮನೆ ಮೇಲೆ ಚಾವಣಿ ಮೇಲೆ ಕೂತ್ಕೊಂಡಿರ್ತಾರೆ, ಯಾಕಂದ್ರೆ ನೀರೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ಮರ ಹತ್ತಿ ಕೂತ್ಕೊಂಡಿರ್ತಿದ್ದಂತೆ ಎಲ್ಲರಿಗೂ ಕೂಡ. ಈಗ ನಮಗೆ ಎಷ್ಟೋ ಈಗ ಅಂದ್ರೆ ಇಲ್ಲಿ ಕೂಡ ಪ್ರವಾಹಗಳು ಬರ್ತದೆ ಮಳೆಗಾಲದಲ್ಲಿ, ಅವಾಗ ಎಷ್ಟು ಜನರಿಗೆ ಕಷ್ಟ ಆಗುತ್ತೆ. ಆ ಸಮಯದಲ್ಲಿ ಪ್ರತಿ ಸುತ್ತು ಇವರು ತಮ್ಮ ಜೀವದ ಪರಿವಿಲ್ಲದೆ ಹೋಗ್ತಾ ಇದ್ದಿದ್ರು, ಮತ್ತು ಅವರಿಗೆ ಕೊಡ್ತಾ ಇದ್ದಿದ್ರು ಫುಡ್, ಪ್ರಸಾದ, ಕೃಷ್ಣ ಪ್ರಸಾದ. ಸೊ ಅದಕ್ಕಾಗಿ ಅವರಿಗೆ ಅವ್ರು ಕಂಡ್ರೆ
ತುಂಬಾ ಇದಾಗಿ ಫೀಲ್ ಆಗಿ ಅವರು ಜನ ಸಾರ್ವಜನಿಕರು ಗುರು ಮಹಾರಾಜರಿಗೆ ಈ ಭಾರತ ದೇಶದ ಒಂದು ಸಿಟಿಸನ್ಶಿಪ್ ಬೇಕು ಅಂತ ಅವರಿಗೆ ಪಿಟಿಷನ್ ಮಾಡಿದ್ರು, ಅರ್ಜಿ ಕೊಟ್ಟಿದ್ರು ಹೋಮ್ ಮಿನಿಸ್ಟರ್ಗೆ 1978ನೇ ಇಸ್ವಿನಲ್ಲಿ. ಸಾವಿರಾರು ಜನ, ಸ್ವಲ್ಪ ಜನ ಅಲ್ಲ. ಸೊ ಅವಾಗ ಗೌರ್ಮೆಂಟ್ ಕೊಟ್ಟಿದೆ ಎಷ್ಟೋ ಇದಕ್ಕೆ, ಇವರ ಒಂದು ಕೆಲಸ ಮಾಡಿದ್ದಕ್ಕೆ. ಅವರು ಗುರು ಮಹಾರಾಜ್ ಅವರು ವರ್ಲ್ಡ್ ಚೇರ್ಮನ್ ಫಾರ್ ಫುಡ್ ಫಾರ್ ಲೈಫ್ ಪ್ರೋಗ್ರಾಮ್ ಅಂತ, ಇಸ್ಕಾನಿನ ಒಂದು ಪ್ರೋಗ್ರಾಮು ಫುಡ್ ಫಾರ್ ಲೈಫ್ ಅಂತ, ಮತ್ತೆ ಫುಡ್ ರಿಲೀಫ್ ಪ್ರೋಗ್ರಾಮು. ಅದಕ್ಕೆ ಅವರು ವರ್ಲ್ಡ್ ಚೇರ್ಮನ್. ಇಡೀ ವರ್ಲ್ಡ್ ಅಲ್ಲಿ ಇಸ್ಕಾನ್ ಹೇಗೆ ಈ ಒಂದು ಆಕ್ಟಿವಿಟಿ ಮಾಡತ್ತೆ ಅದಕ್ಕೆ ಅವರು ಚೇರ್ಮನ್. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಶಾಂತಿಪುರ ಪ್ರೋಗ್ರಾಮ್ ತುಂಬಾ ಮುಖ್ಯ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಅದ್ವೈತ ದಾಸರು, ಅದ್ವೈತ ಇವರು ಆಚಾರ್ಯರು ಶಾಂತಿಪುರದಲ್ಲಿ. ಸೊ ಆವಾಗ ಅಲ್ಲಿ ಶಾಂತಿಪುರದಲ್ಲಿ ಅಂದ್ರೆ ಪ್ರಸಾದ ಅಲ್ಲಿ ಅಲ್ಲಿ ಎಂತ ಪ್ರೋಗ್ರಾಮ್ ಇದೆ ಶಾಂತಿಪುರದಲ್ಲಿ, ಅಲ್ಲಿ ಪ್ರಸಾದ ಹಂಚಲಿಕ್ಕಾಗಿ ಎಷ್ಟೋ 50,000 ಜನ ಹಂಚ್ತಾರಂತೆ ಒಂದು ದಿವಸ. ಅದಕ್ಕೆ ಅದ್ವೈತ ಆಚಾರ್ಯರ ಒಂದು ಆ ಕುಟುಂಬದಲ್ಲಿ ಬಂದಿರತಕ್ಕಂಥ 14ನೇಯವರು ಯಾರೋ ಒಬ್ಬ ಇದು ಸನ್ಯಾಸಿ ಆಗಿದ್ದಾರೆ, ಅವರು ಹೇಳಿದ್ರಂತೆ ಇಲ್ಲಿ ಗುರು ಮಹಾರಾಜರಿಗೆ ಅಲ್ಲಿ ಬಂದು ಪ್ರತಿ ವರ್ಷ ಆ ಶಾಂತಿಪುರದಲ್ಲಿ ಆಗ್ತಕ್ಕಂತಹ ಮಾಸ್ ಪ್ರಸಾದ ಡಿಸ್ಟ್ರಿಬ್ಯೂಷನ್, ಅನೇಕ ಜನ ಬರ್ತಾರೆ, 50,000 ಗಟ್ಟಲೆ ಜನ ಬರ್ತಾರಂತೆ. ಆ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಹೀಗೆ ಗುರು ಮಹಾರಾಜರು ಇನ್ಚಾರ್ಜ್ ಅಂತ ಮಾಡಿದ್ದಾರೆ. ಆಮೇಲೆ ಮಂಡಲ ಪರಿಕ್ರಮಾ ಪ್ರೋಗ್ರಾಮ್ ಮತ್ತೆ ಪಿಲಿಗ್ರಿಮೇಜ್. ಮಂಡಲ ಪರಿಕ್ರಮಾ ಪ್ರೋಗ್ರಾಮ್ ಅಂದ್ರೆ ಅಲ್ಲಿ ಮಾಯಾಪುರದಲ್ಲಿ ಅದು ತುಂಬಾ ಫೇಮಸ್ ಆಗಿದೆ ಆ ಮಂಡಲ ಪರಿಕ್ರಮ ಮಾಡೋದು. ಪ್ರಭುಜಿ ಯಾವಾಗ್ಲೂ, ನಮ್ಮ ಸಚ್ಚಿದಾನಂದ ಪ್ರಭುಜಿ ಯಾವಾಗ್ಲೂ ಹೋಗ್ತಾರೆ ಅದಕ್ಕೆ ವರ್ಷ ಅದರಲ್ಲಿ ಇದು ಚೈತನ್ಯ ಮಹಾಪ್ರಭುಗಳ ಇದು ಎಂತದ್ದು ಪೂರ್ಣಿಮಾ, ಅವರು ಹುಟ್ಟಿದ ದಿವಸ ಗೌರ ಪೂರ್ಣಿಮಾ. ಸೊ ಅವರದ್ದು ಆವಿರ್ಭಾವ ಅದರ ದಿವಸ ಅಲ್ಲಿ ಅವರು ಏನ್ ಮಾಡ್ತಾರೆ, ಮಂಡಲ ಪರಿಕ್ರಮ ಪ್ರೋಗ್ರಾಮನ್ನ ಶುರು ಮಾಡಿದ್ದಾರೆ. ಅದು ಯಾಕೆ ಮಾಡಿದ್ರು ಅಂತಂದ್ರೆ ಮಾಯಾಪುರ ಅದು ಒಂದು ಎಲ್ಲ ಪ್ರಪಂಚದಲ್ಲಿ ಎಲ್ಲ ಭಕ್ತರಿಗೂ ಬರ್ಲಿಕ್ಕೆ, ಕೃಷ್ಣ ಭಕ್ತರಿಗೆ ಬರ್ಲಿಕ್ಕೆ ಅದು ಒಂದು ಜಾಗ ಆಗ್ಬೇಕು, ಅಲ್ಲಿ ಒಂದು ಅಂದ್ರೆ ತೀರ್ಥಕ್ಷೇತ್ರ ಅದನ್ನ ಹೋಗ್ಬೇಕು, ಅದು ಆಗ್ಬೇಕು, ಡೆವಲಪ್ ಆಗ್ಬೇಕು ಹೇಳಿ ಅವ್ರು ಮಾಡಿದ್ದಾರೆ. ಮತ್ತೆ ಅವರು ಅಲ್ಲಿ ಪ್ರೀಚಿಂಗ್ ಕೂಡ ಮಾಡ್ತಿದ್ರಂತೆ. ಅಂದ್ರೆ 1974ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದಾರೆ ನೋಡಿ. ಅವರು ಬಂದು 4 ವರ್ಷದಲ್ಲಿ ಈ ಪರಿಕ್ರಮ ಫಸ್ಟ್ ಗೌರ ಪೂರ್ಣಿಮಾ ಅದು ಫೆಸ್ಟಿವಲ್ ಮಾಡಿದ್ದಾರೆ ಅವರು ಅಲ್ಲಿ. ಸೊ ಅವಾಗ ಅಮೆರಿಕದಿಂದ 400 ಜನ, ಇಂಗ್ಲೆಂಡಿಂದ, ಯುರೋಪಿಂದ, ಸೌತ್ ಅಮೆರಿಕದಿಂದ, ಆಸ್ಟ್ರೇಲಿಯಾದಿಂದ, ಇಂಡಿಯಾದಿಂದ ಅನೇಕ ಜನ ಅಲ್ಲಿ ಬಂದಿದ್ರು. 74ನೇ ಇಸ್ವಿನಲ್ಲಿ ಇವರು ಬಂದ 4 ವರ್ಷದಲ್ಲಿ ಮಾಡಿದ ಫಸ್ಟ್ ಗೌರ ಪೂರ್ಣಿಮಕ್ಕೆ. ಸೊ ಹಾಗಾಗಿ ಪರಿಕ್ರಮ ಅವಾಗ ಪ್ರಾರಂಭವಾಯಿತು 74ನೇ ಇಸ್ವಿ. ಅಂದ್ರೆ ಈಗ 50 ವರ್ಷ ಆಯ್ತಾ? ಹರೇ ಕೃಷ್ಣ. ಅವ್ರ 50 ವರ್ಷ ಆಯ್ತು ಈಗ. ಯಾಕೆಂತಂದ್ರೆ ಗುರು ಮಹಾರಾಜ್ ಬಂದು 54 ವರ್ಷ ಆಯ್ತು ಈಗ. ಸೊ ಹಾಗಾಗಿ 50 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ ಈ ಪರಿಕ್ರಮಾ ಪ್ರೋಗ್ರಾಮು. ಅಲ್ಲಿ ಎಲ್ಲ ಲೋಕಲ್ ಹೋಲಿ ಪ್ಲೇಸಸ್ ಅಂದ್ರೆ ಎಲ್ಲ ಅಲ್ಲಿ ಚೈತನ್ಯ ಮಹಾಪ್ರಭುಗಳ ಲೀಲೆಗಳಾಗಿದ್ದ ಸ್ಥಳ ಎಲ್ಲದಕ್ಕೂ ಕೂಡ ನವದ್ವೀಪ ಅದನ್ನೆಲ್ಲ ಅವ್ರು ತೋರಿಸ್ತಾರೆ. ಅವಾಗ ಅಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ 10 ದಿವಸದ ಪ್ರೋಗ್ರಾಮು. ಆಮೇಲೆ ಅವರು ಶೆಡ್ಯೂಲ್ ಟು ಗೋ ಟು ವೃಂದಾವನ. ನವದ್ವೀಪ ಮಂಡಲ ಪರಿಕ್ರಮ ಇಸ್ ಕಂಟಿನ್ಯೂಯಿಂಗ್. ಅವ್ರು ಮಾಡ್ತಾ ಇದ್ದಾರೆ, ಅವಾಗಿಂದ ಜಾಸ್ತಿನೇ ಆಗ್ತಾ ಇದ್ದಾರೆ ಜನ ಅಲ್ಲಿ. ಮತ್ತೆ ಈ ತರ ಪ್ರೋಗ್ರಾಮು ತುಂಬಾ ಅವರು ಪರ್ಸನಲ್ ಕೇರ್ ಕೊಡ್ತಾರಂತೆ ಆ ಒಂದು ನವದ್ವೀಪ ಪರಿಕ್ರಮ ಆ ಸಮಯದಲ್ಲಿ. ನೋಡಿ, ಅವರು ಪರ್ಫೆಕ್ಟ್ ಹೋಸ್ಟ್, ಅಷ್ಟು ಪರ್ಫೆಕ್ಟ್ ಹೋಸ್ಟ್, ಜನರನ್ನ ಅಷ್ಟು ಸರಿಯಾಗಿ ನೋಡ್ಕೊಳ್ತಾರೆ ಅಂತ. ಹರೇ ಕೃಷ್ಣ. ಮಾತಾಜಿ ಏನು ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೆ. ಈಗ ಇವತ್ತು NND ಪ್ರಭು ಕಾಲ್ ಮಾಡಿದ್ರು ಅಂತ ಅವ್ರು ಏನ್ ಹೇಳಿದ್ರು ಅಂದ್ರೆ, ಶೆಲ್ಟರ್ ಈಗ ಯಾರು ತಗೊಂಡಿದ್ದೀರಾ, ಅದು ಈಗ ಯಾರು 1 year ಇಂದ ಚಾಂಟಿಂಗ್ ಮಾಡ್ತಾ ಇದ್ದೀರಾ, ಶೆಲ್ಟರ್ ಡೇಟ್ ಅನ್ನ 6 months ಬಿಫೋರ್ ನೀವು ಹಾಕೊಂಡ್ಬಿಡಿ. ಮತ್ತೆ ಪುನಃ ಶೆಲ್ಟರ್ಗೆ ಅಂತ ಕಾಯ್ಬೇಕಾಗಿಲ್ಲ. ಯಾರಿಗೀಗ ಶೆಲ್ಟರ್ಗೆ ಅಪ್ಲೈ ಮಾಡಿದ್ರೆ ಅವರೆಲ್ಲರೂ ಕೂಡ ಇನಿಷಿಯೇಷನ್ಗೆ ಅಪ್ಲೈ ಮಾಡ್ಬೋದು. ಅದನ್ನ ಹೇಳೋದಕ್ಕೆ ನಾನು ಈ ಒಂದು ಮಾತಾಜಿದು ಪರ್ಮಿಷನ್ ತಗೊಂಡಿದ್ದೇನೆ. ಮತ್ತೆ ಆದಷ್ಟು ಬೇಗ ಫಾರ್ಮ್ ಫಿಲ್ ಮಾಡಿ ಕಳಿಸಿ. ಯಾರೆಲ್ಲ ಈಗ ಶೆಲ್ಟರ್ಗೆ ಅಂತ ಅಪ್ಲೈ ಮಾಡಿದ್ರ ಅವರು ಎಷ್ಟು ಜನ ಅಂತ ನನ್ಗೆ ಹೆಸರು ಕೊಟ್ರೆ ಒಳ್ಳೇದಿತ್ತು. ಯಾಕಂದ್ರೆ ಈಗ ಆಲ್ರೆಡಿ ನಮ್ಮ ಹತ್ರ ಈಗ 12 ಹೆಸರು ಇದೆ.
ಯಾರು ದೀಕ್ಷೆಗೆ ಇದ್ ಮಾಡಿದಿರ ಅವರು ಅಪ್ಲೈ ಮಾಡಿರೋದು. ಹಾಗಾಗಿ ನಾಳೆ ಒಳಗೆ ತಿಳಿಸಿ. ಯಾರು ಕೂಡ ಶೆಲ್ಟರ್ ಆಗಿ 6 ತಿಂಗಳಾಗ್ಬೇಕು ಅಂತ ಕಾಯ್ಬೇಕಾಗಿಲ್ಲ. ಯಾರೆಲ್ಲ ಚಾಂಟಿಂಗ್ 1 ವರ್ಷದಿಂದ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದೀಕ್ಷೆಗೆ ಅಪ್ಲೈ ಮಾಡಬಹುದು. ಆದ್ರೆ ನೀವು ದೀಕ್ಷಾ ಫಾರ್ಮ್ ಅಲ್ಲಿ ಎಲ್ಲರೂ ಕೂಡ ಆ ಶೆಲ್ಟರ್ ಡೇಟ್ ಅನ್ನು ಬರೀಬೇಕು. ಹೇಗಂದ್ರೆ 6 ತಿಂಗಳ ಮುಂಚಿನ ಡೇಟ್ ಅನ್ನ ಒಂದು ಬರೆದು ಬಿಡಿ, 6 months ಬಿಫೋರ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಆಮೇಲೆ ಇವರು ಗುರು ಮಹಾರಾಜರು ಗಂಗಾ ಸಫಾರಿ ಅಂತ ಅದನ್ನ ಅವರು ಮಾಡಿದರು. ಅಲ್ಲಿ ಗಂಗಾ ಸಫಾರಿಲಿ ಏನಂತಂದ್ರೆ ಚೈತನ್ಯ ಮಹಾಪ್ರಭುಗಳ ಅವರಿಗೆ ಸಂಬಂಧಪಟ್ಟ ಎಲ್ಲ ಹೋಲಿ ಪ್ಲೇಸಸ್, ಎಲ್ಲ ಒಂದು ತೀರ್ಥ ಕ್ಷೇತ್ರಗಳು, ಅದನ್ನೆಲ್ಲ ಹೋಗ್ಲಿಕ್ಕೆ ಈ ಗಂಗಾ ಸಫಾರಿ. ಅದು ಕೂಡ ಎಲ್ಲಿ ಅದು ಗಂಗಾ ಸಫಾರಿ ಅಂದ್ರೆ ಬೋಟ್ ಮೂಲಕನೇ ಹೋಗೋದು. ಆಮೇಲೆ ಅವರು ಕೂಡ ಇಲ್ಲಿ ಇದು ಟೂರ್ ಕೂಡ ಕಂಡಕ್ಟ್ ಮಾಡ್ತಾರೆ ಇಂಡಿಯಾ ದೇಶದಲ್ಲಿ ಮತ್ತು ಅದು ನೇಬರಿಂಗ್ ಕಂಟ್ರೀಸ್, ಹೆಚ್ಚಾಗಿ ಬಾಂಗ್ಲಾದೇಶದಲ್ಲಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರಂತೆ ಅವರು ಗಂಗಾ ಸಫಾರಿ ಮತ್ತೆ ಇದು ಟೂರ್ ಪ್ರೋಗ್ರಾಮ್ಸು. ಆಮೇಲೆ ಅವರು ಲೈಫ್ ಚೇರ್ಮನ್ ಅಂದ್ರೆ ಭಕ್ತಿ ವೇದಾಂತ ಸ್ವಾಮಿ ಚಾರಿಟಿ ಟ್ರಸ್ಟ್ ಇದರದ ಲೈಫ್ ಚೇರ್ಮನ್. ಅಂದ್ರೆ ಇಲ್ಲಿ November 5, 77ನೇ ಇಸ್ವಿಯಲ್ಲಿ ಜಯಪತಾಕ ಮಹಾರಾಜು ಅವರು ವೃಂದಾವನಕ್ಕೆ ಹೋಗಿದ್ರು. ಶ್ರೀಲ ಪ್ರಭುಪಾದರು ಹೇಳಿದ್ರು, ನಾನು ನಿಮಗೆ ಭಕ್ತಿ ವೇದಾಂತ ಸ್ವಾಮಿ ಚಾರಿಟಿ ಟ್ರಸ್ಟ್ ಮಾಡ್ತಾನೆ ಅಂತ, ಅದಕ್ಕೆ ನೀವು ಲೈಫ್ ಚೇರ್ಮನ್ ಅಂತ ಹೇಳಿದ್ರು. ಮತ್ತೆ ಅವರಿಗೆ ಅಲ್ಲಿ ಸಾರಸ್ವತ ಫ್ಯಾಮಿಲಿ ಯುನೈಟ್ ಮಾಡಬೇಕು ಅಂತ ಕೊಟ್ಟಿದ್ರಂತೆ ಅವರಿಗೆ. ಅಂದ್ರೆ ಅಲ್ಲಿ ಮಾಯಾಪುರದಲ್ಲಿ ಅವರು ಸಾರಸ್ವತ ಫ್ಯಾಮಿಲಿಯವರು ಅಲ್ಲಿ ಹೋಲಿ ಧಾಮ, ಮಾಯಾಪುರ ಧಾಮವನ್ನ ಅವರು ಪ್ರಿಸರ್ವ್ ಮಾಡ್ತಾರೆ. ಸೊ ಅದಕ್ಕಾಗಿ ಅವ್ರನ್ನ ಆ ಒಂದು ಸಾರಸ್ವತ ಫ್ಯಾಮಿಲೀಸ್ನ ಯುನೈಟ್ ಮಾಡ್ಲಿಕ್ಕೆ ಕೂಡ ಅದಕ್ಕೆ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಮತ್ತೆ ಅವ್ರದ್ದು ಎಂಡ್ಲೆಸ್ ಟ್ರಾವೆಲ್ಸ್ ಅಂಡ್ GBC ರೆಸ್ಪಾನ್ಸಿಬಿಲಿಟೀಸು. GBC ರೆಸ್ಪಾನ್ಸಿಬಿಲಿಟೀಸು ಅಂದ್ರೆ ಅದು ಅಂದ್ರೆ ಸನ್ಯಾಸಿ ಅಂದ್ರೆ ಯಾವಾಗಲೂ ಕೂಡ ಅಲ್ಲಿ ಏನಂತಂದ್ರೆ ಸನ್ಯಾಸಿಗಳು ಯಾವಾಗಲೂ ಕೂಡ ಪ್ರಚಾರ ಮಾಡ್ಲಿಕ್ಕಾಗಿ ತಿರ್ಗ್ತಾ ಇರಬೇಕು. ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ರು ಅಂತಂದ್ರೆ ಅವರಿಗೆ ಅವರ ಶಿಷ್ಯರ ಒಂದು ತಂದೆ ತಾಯಿಗಳು ಅವ್ರಿಗೆ ಹೇಳಿದ್ರಂತೆ, ಅಂದ್ರೆ ಅವರಿಗೆ ನೀವು ಒಂದೇ ಕಡೆ ಇರಬೇಡಿ, ಎಲ್ಲಾ ಕಡೆಗೂ ಹೋಗಿ ಅಂತ. ಆದ್ರೆ ಶಾಪ ಕೊಟ್ರು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ತಮ್ಮ ಶಿಷ್ಯಂದಿರ ಪೇರೆಂಟ್ಸ್ ತನಗೆ ಕರ್ಸ್ ಮಾಡಿದ್ದಾರೆ. ಈಗ ನಾರದ ಮುನಿಗೆ ನೋಡಿ, ನಾರದ ಮುನಿಗೆ ದಕ್ಷ ಕರ್ಸ್ ಮಾಡಿದ್ದಾನೆ, ಶಾಪ ಕೊಟ್ಟಿದ್ದಾನೆ. ಇದು ನೀವು ಓದಿರಬಹುದು ಭಾಗವತಮಲ್ಲಿ ಅಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ದಕ್ಷ ಆ ಒಂದು ನಾರದ ಮುನಿಗೆ ಹೇಗೆ ಶಾಪ ಕೊಟ್ಟಿದ್ದಾನೆ, ಯಾರಿಗಾದ್ರೂ ಗೊತ್ತಿದ್ಯಾ? ಹರೇ ಕೃಷ್ಣ. ಹೌದು. ಹರೇ ಹೇಳಿ, ಯಾರು ಕೇಳಿದ್ದೀರಿ? ಹೇಳಿ ಅದನ್ನ. ದಕ್ಷನ ಮಕ್ಕಳಿಗೆ ಅವರು ಇದು ಮಾಡ್ತಿದ್ದಾರೆ, ಎಲ್ಲ ಪ್ರೀಚಿಂಗ್ ಮಾಡ್ತಿದ್ರು. ಅದಕ್ಕೆ ಅವನಿಗೆ ಸಿಟ್ಟು ಬಂತು. ಅವನಿಗೆ ನಾರದಿ ಕಳಿಸಿದ ಯಾಕಕ್ಕೆ ಅವರಿಗೆ ಫ್ಯಾಮಿಲಿ ಮಾಡ್ಲಿಕ್ಕೆ, ಅಂದ್ರೆ ಮದುವೆ ಆಗ್ಲಿಕ್ಕೆ. ಆದ್ರೆ ಅವರು ಪ್ರೀಚ್ ಮಾಡಿದ್ದು ಬೇರೆ, ಅದರಿಗೆ ಕೋಪದಿಂದ ಅವರು ಶಾಪ ಕೊಟ್ಟರು. ನೀನು ಇದ್ದಲ್ಲಿ ಇರಬೇಡ, 3 ದಿವಸ ಒಂದು ಕಡೆ ಇದ್ದಲ್ಲಿ ಮತ್ತೊಂದು ಕಡೆ ಇರಬೇಡ ಅಂತ ಹೇಳಿದ್ದಾರೆ ಅವರಿಗೆ ಶಾಪ. ಸೊ ಅದೇ ತರಹ ಅಂದ್ರೆ ದಕ್ಷನ ಮಕ್ಕಳನ್ನೆಲ್ಲ ಅವರು ಪ್ರೀಚ್ ಮಾಡಿದ್ರಿಂದ ಅವರೆಲ್ಲರೂ ಕೂಡ ಇದಾಗ್ಬಿಟ್ರು, ಅಂದ್ರೆ ಅವರು ಪರಮಹಂಸರಾಗಿದ್ರು. ಅದರಿಂದ ಅವರಿಗೆ ಮತ್ತೊಂದು 10,000 ಮಕ್ಕಳನ್ನ ಕಳಿಸಿದ್ರು. ಮೊದಲು ಒಂದು 10,000 ಆದ್ರು, ಆದ್ರೆ ಮತ್ತೆ ಕಳಿಸಿದ ಮಕ್ಕಳು ಕೂಡ ಅದೇ ತರ ಆದ್ರು ನಾರದರ ಒಂದು ಪ್ರೀಚಿಂಗಿನ ಪ್ರಭಾವದಿಂದ. ಸೊ ಹಾಗಾಗಿ ಅವರಿಗೆ ದಕ್ಷನಿಗೆ ತುಂಬಾ ಕೋಪ ಬಂತು. ಅದರಿಂದ ಅವರಿಗೆ ಇದು ಕೊಟ್ರು, ಶಾಪ ಕೊಟ್ರು. ಅದು ನೀನು ಇದ್ದಲ್ಲಿ ಇರಬೇಡ ಒಂದು ಕಡೆ ಅಂತ. ಅದೇ ತರ ಪ್ರಭುಪಾದರು ಕೂಡ ಹಾಗೆ ಹೇಳ್ತಾರೆ, ನನಗೂ ಕೂಡ ನನ್ನ ಶಿಷ್ಯಂದಿರ ತಂದೆ ತಾಯಿಗಳು ಈ ತರ ಶಾಪ ಕೊಟ್ಟಿದ್ದಾರೆ, ಈಗ ಅದನ್ನ ನಾನು ನಿನಗೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ. ಅಂದ್ರೆ ಅದೇ ಒಂದ್ಸತಿ ಹೇಳಿದ್ರಂತೆ ಜಯಪತಾಕ ಗುರು ಮಹಾರಾಜರ ಅಂದ್ರೆ ಮುಖ ನೋಡ್ತಾ ಹೇಳಿದ್ರಂತೆ ಅವರು. ಸೊ ಹಾಗಾಗಿ ಅದನ್ನ ಗುರು ಮಹಾರಾಜರು ಅದನ್ನ ತಕೊಂಡ್ರು. ಅದನ್ನ ಅವರು ಹೌದು ತಾನು ಎಲ್ಲಾ ಕಡೆ ತಿರುಗ್ಬೇಕು ಅಂತ ಅವ್ರು ಇಷ್ಟು ತಿರುಗಿದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅವರದು ಎಂಡ್ಲೆಸ್ ಟ್ರಾವೆಲ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಇಲ್ಲಿ GBC ರೆಸ್ಪಾನ್ಸಿಬಿಲಿಟಿ ಕೊಟ್ರು, ಗವರ್ನಿಂಗ್ ಬಾಡಿ ಕೌನ್ಸಿಲ್ಸ್, ಇದು ಇಸ್ಕಾನ್ ಇಂದ ಅವ್ರದ್ದು.
ಅವ್ರಿಗೆ ಯಾವಾಗ ಸಿಕ್ತು ಅಂದ್ರೆ ಈ ಇಂಡಿಯಾ ದೇಶಕ್ಕೆ ಬಂದು ಭಾರತ ದೇಶಕ್ಕೆ ಬಂದು 9 ವರ್ಷದ ಮೇಲೆ ಅವರಿಗೆ ಸಿಕ್ತು. 1979ನೇ ಇಸ್ವಿನಲ್ಲಿ ಅವರಿಗೆ ಅಂದ್ರೆ 1978ರಲ್ಲಿ ಅವರಿಗೆ ಇಂಡಿಯನ್ ಸಿಟಿಸನ್ಶಿಪ್ ಸಿಕ್ಕಿದೆ. ಅಷ್ಟರ ಮೇಲೆ ಅವರಿಗೆ ಇದು ಸಿಕ್ತು, ಗವರ್ನಿಂಗ್ ಬಾಡಿ ಕೌನ್ಸಿಲ್ ರೆಸ್ಪಾನ್ಸಿಬಿಲಿಟೀಸು. ಅವರಿಗೆ ಮತ್ತೆ ಅಲ್ಲಿ ಶ್ಯಾಮಾನಂದ ಪ್ರಭು ಅಂತ ಅವರಿಗೆ ಒಂದು ಅರೌಂಡ್ ದ ವರ್ಲ್ಡ್ ಟಿಕೆಟ್ ಕೊಟ್ಟಿದ್ರಂತೆ ಅವರಿಗೆ ಮೊದಲು ಮುಂಚೆ. ಇದು ಎಲ್ಲಾ ಕಡೆಗೂ ತಿರುಗಲಿ ಹೇಳಿ. ಸೊ ಹಾಗಾಗಿ ಅಲ್ಲಿಂದ 1980ರಿಂದ ಶುರುವಾಯಿತು. ಅವರು ಸೌತ್ ಅಮೆರಿಕದಿಂದ ಶುರು ಮಾಡಿದ್ರು ಅವರು. ಅಂದ್ರೆ ಇದು ಎಲ್ಲ ವಿದೇಶ ಪ್ರಯಾಣ ಈ 1980 ಸೌತ್ ಅಮೆರಿಕದಿಂದ ಸ್ಟಾರ್ಟ್ ಆಗಿದೆ ಅವರದ್ದು. ಆಮೇಲೆ ಅಲ್ಲಿ ಅವರು ಸೌತ್ ಅಮೆರಿಕಾ, ಚಿಲಿ, ಪೆರು, ಬೆಲಿವಿಯಾ, ಈಕ್ವೆಡಾರು ಸೋ ಮೆನಿ ಪ್ಲೇಸಸ್ ಸೌತ್ ಅಮೆರಿಕಾ ತಿರುಗಿದ್ರು. ಆಮೇಲೆ 82ನೇ ಇಸ್ವಿಯಿಂದ ಮತ್ತೆ ಅವರು ಏನು ಮಾಡಿದ್ರು ಅಂದ್ರೆ ಮತ್ತೆ ಶುರು ಮಾಡಿದ್ರು, ಸೂನ್ ಬಿಕಮಿಂಗ್ GBC ಇನ್ ದಟ್ ಏರಿಯಾ. ಅಲ್ಲಿ ಇದು ಈ ಏರಿಯಾದಲ್ಲಿ ಮತ್ತೆ ಅವರು GBC ಆದರು. ಸೊ ಅಲ್ಲಿಂದ ಶುರುವಾಯಿತು ಅವರಿಗೆ. ಅಂದ್ರೆ GBC ಅಂದ್ರೆ ಅವರಿಗೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ ಅವರಿಗೆ ಪ್ರೀಚಿಂಗ್ ರೆಸ್ಪಾನ್ಸಿಬಿಲಿಟಿ, ಸನ್ಯಾಸಿ ಅಂದ್ರೆ ಪ್ರೀಚಿಂಗ್ ರೆಸ್ಪಾನ್ಸಿಬಿಲಿಟಿ. ಯಾಕಂದ್ರೆ ಇಸ್ಕಾನ್ನಲ್ಲಿ ಈಗ ಸನ್ಯಾಸಿಗೆ ತುಂಬಾ ರೆಸ್ಟ್ರಿಕ್ಷನ್ ಇದೆ ಸನ್ಯಾಸಿ ಕೊಡ್ಲಿಕ್ಕೆ. ಸನ್ಯಾಸಿ ಆದಾಗ ಪ್ರೀಚ್ ಮಾಡ್ಬೇಕು ಅವರು ಎಲ್ಲಾ ಕಡೆಗೆ, ಒಂದೇ ಕಡೆ ಇರುವಂಗಿಲ್ಲ. ಸೊ ಇಲ್ಲಿ ಏನ್ ಹೇಳ್ತಾರೆ ಮತ್ತೆ ಇಲ್ಲಿ ಇನ್ನೊಂದಿದೆ ನೋಡಿ. 1984ನೇ ಇಸ್ವಿ ಒಳಗೆ ಇಸ್ಕಾನ್ನಲ್ಲಿ ಏನಾಗಿತ್ತಂತೆ, ಡೇಂಜರ್ ಆಗಿತ್ತಂತೆ. ಮಲೇಷಿಯಾದಲ್ಲಿ ಇಸ್ಕಾನೇ ಹೋಗ್ಬಿಡ್ತದೆ ಅಂತ ಆಗಿತ್ತಂತೆ. ಅವಾಗ ಗುರು ಮಹಾರಾಜನ್ನ ಮಲೇಷ್ಯಾಕ್ಕೆ ಕಳಿಸಿದ್ರಂತೆ. ನೋಡಿ, ಗುರು ಮಹಾರಾಜರು ಹೋಗಿ ಆ ಮಲೇಷ್ಯಾದಲ್ಲಿದ್ದ ಇಸ್ಕಾನ್ ಅನ್ನ ಸೇವ್ ಮಾಡಿದ್ದಾರೆ, ಅದನ್ನು ಉಳಿಸಿದ್ದಾರೆ. ಹೇಗೆ ಅಲ್ಲಿ 21 ದಿವಸ ಇದ್ರಂತೆ ನೋಡಿ. 21 ಡೇಸ್ ಕಂಟಿನ್ಯೂಸ್ ಆಗಿ 21 ದಿವಸ ಇದ್ರಂತೆ. ಎಲ್ಲೂ ಕೂಡ 21 ದಿವಸ ಆತರ ಕಂಟಿನ್ಯೂಸ್ ಇರಲಿಲ್ಲ. ಯಾವಾಗೂ ಎಲ್ಲಿ ಹೋದ್ರು. ಆದರೆ ಅಲ್ಲಿ ಇಸ್ಕಾನನ್ನ ಉಳಿಸ್ಲಿಕ್ಕಾಗಿ ಮಲೇಷ್ಯಾದಲ್ಲಿ 21 ದಿವಸ ಇದ್ರಂತೆ. ಸೊ ಹಾಗಾಗಿ ಆ ಸಿಚುವೇಶನ್ ಅವರು ಉಳಿಸಿದ್ದಾರೆ. ಸೊ ಅಲ್ಲಿಂದ ಆ ಮಲೇಷಿಯಾ ಅಲ್ಲಿ ಪ್ರೀಚ್ ಮಾಡ್ಲಿಕ್ಕೆ ತುಂಬಾ ಹೋಗ್ತಿದ್ರಂತೆ ಈಗ ಅಷ್ಟ್ರ ಮೇಲೆ. ಮತ್ತೆ ಅಲ್ಲಿ ಸಿಂಗಾಪುರ್ ಕೂಡ ಅದಕ್ಕೆ ಆಡ್ ಮಾಡ್ಕೊಂಡ್ರು. ಮತ್ತೆ GBC ಫಾರ್ ಅಸ್ಸಾಂ, ಅಲ್ಲಿ ಅವರಿಗೆ ಅಸ್ಸಾಮಿಗೂ ಕೂಡ GBC ಮಾಡಿದ್ರು. ತುಂಬಾ ಕೀರ್ತನೆ, ದೊಡ್ಡ ಕರ್ತಾಳ ಇಟ್ಕೊಂಡು ಕೀರ್ತನೆ ಮಾಡ್ತಿದ್ರಂತೆ. ಸೊ ದಟ್ ಈಸ್ ಅಸ್ಸಾಮಲ್ಲಿ ಟ್ರೆಡಿಷನ್ ಅಂತೆ, ಆತರ ದೊಡ್ಡ ಕರ್ತಾಳ ಇಟ್ಕೊಂಡು. ಅದನ್ನು ಕೂಡ ಅವರಿಗೆ ಕೊಟ್ರಂತೆ, ಅಸ್ಸಾಮಿನ ಜನ ಕೊಟ್ರಂತೆ. ಸೊ ಹಾಗಾಗಿ ತುಂಬಾ ಕರತಾಳ ಮಾಡೋದಂದ್ರೆ ಜನರಿಗೆ ತುಂಬಾ ಅವರಿಗೆ ಕೃಷ್ಣ ಪ್ರಜ್ಞೆಯನ್ನ ಎಷ್ಟು ಜನರಿಗೆ ಕೊಡ್ತಾ ಇದ್ದಾರೆ ಧಾರಾಳವಾಗಿ. ಆಮೇಲೆ GBCನ ಅಸ್ಸಾಮಿಂದ ಸ್ಟಾರ್ಟ್ ಮಾಡಿದ್ರು ಅವರು. ಆಮೇಲೆ ಅಲ್ಲಿಂದ ಬಿಹಾರು, ಒರಿಸ್ಸಾ, ಬೆಂಗಾಲು, ಅಲ್ಲಿಂದ ಆಮೇಲೆ ಇನ್ನು ಈ ಸೌತ್ ಈಸ್ಟ್ USA, ಆಮೇಲೆ ಇಂಡಿಯಾದ ಆಚೆಗೆ ಹೋಯ್ತು ಅವರು GBC. ಸೌತ್ ಅಮೆರಿಕಾ, ಈಕ್ವೆಡಾರು, ಪೆರು, ಬೊಲಿವಿಯಾ, ಚಿಲಿ, ಸೊ ಇಲ್ಲಿ ಎಲ್ಲ ಕಡೆಗೂ ಕೂಡ GBC ಇದ್ದಾರೆ ಅವರು. ಸೊ ಹಾಗಾಗಿ ಅವ್ರದ್ದು ಎಷ್ಟು ಕಡೆ ಆಕ್ಟಿವಿಟೀಸ್ ಅಂತ ನಾವು ನೋಡಿದರೆ ತುಂಬಾ ಹೈಲಿ ಆಕ್ಟಿವ್ ನೋಡಿ. ಮತ್ತೆ ಅವರು ಕಾಂಗ್ರಿಗೇಷನಲ್ ಪ್ರೀಚಿಂಗ್ ಅಂಡ್ ಅದರಲ್ಲಿ ಮಿನಿಸ್ಟರ್ ಆಫ್ ಕಾಂಗ್ರಿಗೇಷನಲ್ ಡೆವಲಪ್ಮೆಂಟ್, ವೈಸ್ ಚೇರ್ಮನ್ ಆಫ್ ದ ವರ್ಲ್ಡ್ ಹಿಂದೂ ಫೆಡರೇಷನ್ ನಲ್ಲಿ ಅವರು ವೈಸ್ ಚೇರ್ಮನ್ ಅಂತೆ. ಮತ್ತೆ ಕನ್ವೀನರ್ ಆಫ್ ದ ಸರಸ್ವತ ಫ್ಯಾಮಿಲಿ. ಇಷ್ಟೊಂದು ಅವರಿಗೆಲ್ಲ ಇದಿದೆ, ಜವಾಬ್ದಾರಿಗಳಿದೆ. ಆಮೇಲೆ ಬಾಂಗ್ಲಾದೇಶಕ್ಕೆ ತುಂಬಾ ಹೋಗಿದ್ದಾರೆ ಅವರು. ಬಾಂಗ್ಲಾದೇಶದಲ್ಲಿ ಅವರಿಗೆ ತುಂಬಾ ಅಂದ್ರೆ ಒಂದು 50,000 ಅಥವಾ 50,000 ದಾಟಿದೆ ಅವರದೀಗ. 55,000 ಇರಬಹುದು ಅವರ ಒಂದು ಶಿಷ್ಯಂದಿರು. ಅದರಲ್ಲಿ 30,000 ಬಾಂಗ್ಲಾದೇಶದವರೇ ಇದ್ದಾರಂತೆ ಅವರಿಗೆ. ಸೊ ಹಾಗಾಗಿ ಬಾಂಗ್ಲಾದಲ್ಲಿ ಹಳ್ಳಿಗಳಲ್ಲೂ ಕೂಡ ಅವರು ಸಂಕೀರ್ತನ ಮಾಡೋದು, ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದು ಎಲ್ಲ ಮಾಡಿದ್ದಾರೆ. ಯಾಕಂದ್ರೆ ಬಾಂಗ್ಲಾದೇಶಕ್ಕೂ ಮತ್ತು ಈಗ ನಮ್ಮ ಇವರು ಚೈತನ್ಯ ಮಹಾಪ್ರಭುಗಳ ಲೀಲೆ ತುಂಬಾ ಕನೆಕ್ಟ್ ಇದೆ. ಎಷ್ಟೋ ಬಾಂಗ್ಲಾದೇಶದಲ್ಲಿ ಅಲ್ಲಿ ಕೂಡ ಅನೇಕ ಲೀಲೆಗಳು ನಡೆದ ಸ್ಥಳಗಳಿದೆ. ಸೊ ಹಾಗಾಗಿ ಅಲ್ಲಿ ಹೋಗೋದು ಮತ್ತು ಅಲ್ಲಿ ತುಂಬಾ ಪ್ರೀಚ್ ಮಾಡ್ತಾ ಇದ್ರು, ಸಂಕೀರ್ತನ, ಬುಕ್ ಡಿಸ್ಟ್ರಿಬ್ಯೂಷನ್ ಎಲ್ಲ. ಅದಾದ್ಮೇಲೆ ಅನೇಕ ದೇಶಗಳಿಗೆ ಕೂಡ ಅವರು ಹೋಗ್ತಾ ಇದ್ದಿದ್ರು. ಎಂಡ್ಲೆಸ್ ಟ್ರಾವೆಲಿಂಗ್ ಅಂತ ಹೇಳ್ತಾರೆ. ಎಷ್ಟು ಪುರುಷತೆ ಇಲ್ಲ ಅಷ್ಟು ಟ್ರಾವೆಲಿಂಗ್ ಮಾಡ್ತಾ ಇದ್ರಂತೆ ಅವರು.
ಓಕೆ, ಹರೇ ಕೃಷ್ಣ. ಇನ್ನು ಇದನ್ನ ಮುಂದುವರಿಸೋಣ, ನಾಳೆ ಮುಂದುವರಿಸೋಣ. ಹರೇ ಕೃಷ್ಣ. ನಾಳೆಗೆ ಒಂದು ತರಗತಿ ಇರುತ್ತೆ, ಯಾಕಂದ್ರೆ ಇನ್ನು ತುಂಬಾ ಹೇಳಲಿಕ್ಕೆ ಉಂಟು, ಅವರದ್ದು ಮುಗಿಲಿಲ್ಲ. ಹರೇ ಕೃಷ್ಣ.